ಸ್ಮಾರ್ಟ್ ಸಿಟಿ ಮಂಗಳೂರು ಗೊತ್ತಿದೆ. ಈ ರೋಹನ್ ಸ್ಮಾರ್ಟ್ ಸಿಟಿ ಅಂದ್ರೆ ಏನು ಅನ್ನುವಂಥದ್ದು 25 ಪ್ರಾಜೆಕ್ಟ್ಗಳು, 15 ಲೇಔಟ್ಗಳು, 30 ವರ್ಷಗಳಿಂದ ರಿಯಲ್ ಎಸ್ಟೇಟ್ ಉದ್ಯಮಗಳಲ್ಲಿ ನಮ್ಮ ಮಂಗಳೂರು ಜೊತೆಗೆ ನಾಡಿನಾದ್ಯಂತ ಉತ್ತಮ ಗುಣಮಟ್ಟದ ಸೇವೆಯನ್ನ ನೀಡಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿರುವಂತಹ ರೋಹನ್ಸ್ ಕಾರ್ಪೊರೇಷನ್ ನ ರೋಹನ್ ಮೊಂಟೇರೋ ಅವರು ಇವತ್ತು ನಮ್ಮ ಜೊತೆ ನನ್ನ ಕಾರ್ಯಕ್ರಮದಲ್ಲಿದ್ದಾರೆ. ರೋಹನ್ ಸಿಟಿ ವಿಷನ್ ಯಾವ ರೀತಿ ಇದೆ ಅಂತ ಬಂದಾಗ ಮಧ್ಯಮ ವರ್ಗದವರು ಕೂಡ ಅವರ ಸ್ವಂತ ಮನೆಯಲ್ಲಿ ವಾಸ ಮಾಡಬೇಕು. ಯಾರು ಮಣ್ಣಿಗೆ ಹಣ ಹಾಕಿದ್ದಾರೆ ಅವರೆಲ್ಲರೂ ಹಣ ಮಾಡಿದ್ದಾರೆ. ದೊಡ್ಡ ಪ್ರಾಜೆಕ್ಟ್ ಅದು, ಬಹಳಷ್ಟು ಅಲ್ಲಿ ಇನ್ವೆಸ್ಟ್ಮೆಂಟ್ ಬೇಕಾಗಿರಬಹುದು ಅನ್ನುವಂಥದ್ದು ಕೂಡ ಮೈಂಡ್ ಸೆಟ್ ಬರುತ್ತೆ. 31,000 ಕೊಟ್ಟರೆ ಅವರಿಗೆ ಸುಲಭ ಕಂತುಗಳಲ್ಲಿ ತೆಗೆದುಕೊಳ್ಳಬಹುದು ಎಂದು ಸ್ಕೀಮ್ ಅನ್ನು ಕೊಟ್ಟಿದೆ. ನೋಡಿ, ನಿಮ್ಗೆ ನಾಳೆ ಒಂದು ಲಾಯರ್ ಆಫೀಸಿಗೆ ಹೋಗ್ಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸಿಗೆ ಹೋಗ್ಬೇಕು, ಡಾಕ್ಟರ್ ಹೋಗ್ಬೇಕು, ಒಂದು ರೆಸ್ಟೋರೆಂಟ್ಗೆ ಹೋಗ್ಬೇಕು. ನೀವು ಗಾಡಿ ತೆಗಿಬೇಕೆಂದೇ ಇಲ್ಲ, ಖಾಲಿ ಬೀಚಿಗೆ ಹೋಗ್ಬೇಕಾದ್ರೆ ಮಾತ್ರ ಕಾರ್ ತೆಗಿಬೇಕು, ಇಲ್ಲಾದ್ರೆ ತೆಗಿಬೇಕೆಂದಿಲ್ಲ. ಬಹುಶಃ ರೋಹನ್ ಅವರು ಬೀಚನ್ನು ಕೂಡ ತರ್ತಾ ಇದ್ರು ಅಂತ ಕಾಣುತ್ತೆ. ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್, ಮೇಂಟೆನೆನ್ಸ್ಗೆ ಪ್ರಮುಖವಾಗಿರುವಂತಹ ಆದ್ಯತೆಯನ್ನು ತಾವು ಕೊಡ್ತೀರಾ. ಫೈನಲಿ ನೀವು ಹೇಳ್ತೀರಿ ನಾನು ಏನು ಮಾಡಿದ್ದೆ, ಏನಾದರೂ ಮಾಡಬೇಕು, ಏನಾದರೂ ಸಾಧಿಸಬೇಕು. ಈಗ ನಮ್ಮದ್ರಲ್ಲಿ ಒಂದು 1,500 ಜನ ಕೆಲಸಕ್ಕಿದ್ದಾರೆ, ಅವ್ರಿಗೆ ಒಂದು ಕೆಲಸ ಸಿಗ್ತದೆ. ಕುಲಶೇಖರದಲ್ಲಿರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಮಂಗಳೂರಿನ ಬಹು ನಿರೀಕ್ಷಿತವಾಗಿರುವಂತಹ ಮಾಲ್ ಅನ್ನು ರೋಹನ್ ಮೊಂಟೇರೋ ಅವರು ಪರ್ಚೇಸ್ ಮಾಡಿದ್ದಾರೆ. ಒಂದು ಪೊರೆಸುವ ಅಂತ ಹೇಳುವವರು ಕೂಡ ಇದ್ದಾರೆ. ಸರ್ ನಾನು ಹೇಳುದು ನಿಮ್ಮ ಉದ್ದೇಶ ಏನು? ಹಣ ಮಾಡುವುದಾ, ಸೇವೆ ಮಾಡುವುದಾ, ಎಲ್ಲ ಎಂತದು ಉದ್ದೇಶ ಏನು? ಇಷ್ಟು ಬೃಹದಾಕಾರವಾಗಿರುವಂತಹ ಯೋಜನೆಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಅಂತ ಬಂದಾಗ ಹಣ ಹೂಡಿಕೆ ಹೇಗೆ ಮಾಡ್ತಾರೆ ಅಂತ ಪ್ರಶ್ನೆ ಬರುತ್ತೆ ಸರ್ ಜನರಿಗೆ. ಕಾಸು ಹೊಲ್ತು ಬರ್ಬೋದು, ದುಡ್ಡು ಹೊಲ್ತು ದೇವರ ದಯ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ರೋಹನ್ ಅವರು ಫಸ್ಟ್ ಟೈಮ್ ಈ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಬಂದಾಗ ಸರ್ ರಿಸ್ಕ್ ಅಂತ ಅನಿಸ್ಲಿಲ್ವಾ? ಒಂದ್ಸಲ ನೋಡಿದಾಗ ನಾನು ನಿಮ್ಗೆ ಹೇಳ್ತೇನೆ, ನೀವು ಬರುವಾಗ ಏನ್ ತಂದಿದ್ದೀರಿ? ಏನಿಲ್ಲ ಸರ್. ಹೋಗುವಾಗ ಏನ್ ಕೊಂಡು ಹೋಗ್ತೀರಿ? ಏನಿಲ್ಲ ಸರ್, ಕೊಂಡು ಹೋಗಿದ್ದೀರಿ. ಹಾಗಾಗಿ ನಡುವಿನಲ್ಲಿ ರಿಸ್ಕ್ ತೆಗೆಯುವುದರಲ್ಲಿ ಎಂತ ಉಂಟು? ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮ ಕ್ಷೇತ್ರದ ಸಾಧಕರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದರಲ್ಲೂ ಕೂಡ ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಯಾಕೆ ಅವರನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕರೆದಿದ್ದೀನಿ ಅಂತ ಬಂದಾಗ, ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿಯಾಗಿ ಬೆಳೀತಾ ಇದೆ. ಈ ಮಂಗಳೂರು ಸ್ಮಾರ್ಟ್ ಸಿಟಿ ಅನ್ನುವಂತಹ ಒಂದು ಅತ್ಯದ್ಭುತವಾಗಿರುವಂಥ ಪ್ರಾಜೆಕ್ಟ್ ಏನಿದೆ, ಇದಕ್ಕೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೊಡುಗೆಯು ಕೂಡ ಅಪಾರವಾಗಿರುವಂಥದ್ದು. ನಮ್ಮ ಮಂಗಳೂರು ಸುಂದರೀಕರಣ ಆಗ್ತಾ ಇದೆ ಅಂತ ಬಂದಾಗ ಅತ್ಯದ್ಭುತವಾಗಿರುವಂತಹ ವಿನೂತನವಾಗಿರುವಂತಹ ವಿನ್ಯಾಸದ ಬಿಲ್ಡಿಂಗ್ಗಳು ತಲೆ ಎತ್ತಾ ಇದೆ. ಇವೆಲ್ಲದರ ಜೊತೆಗೆ ಈ ಒಬ್ಬ ಉದ್ಯಮಿಯ, ರಿಯಲ್ ಎಸ್ಟೇಟ್ ಉದ್ಯಮಿಯ ಹೆಸರು ನಮ್ಮ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ನಾಡಿನಾದ್ಯಂತ ಕೇಳಿ ಬರ್ತಾ ಇದೆ. ಮಂಗಳೂರು ಸ್ಮಾರ್ಟ್ ಸಿಟಿ ಅನ್ನುವಂತಹ ಸುದ್ದಿ ಯಾವ ರೀತಿ ಸದ್ದು ಮಾಡ್ತಾ ಇದೆ, ಅದೇ ರೀತಿ ಈ ರಿಯಲ್ ಎಸ್ಟೇಟ್ ಉದ್ಯಮಿಯ ಸಿಟಿಯು ಕೂಡ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ರೋಹನ್ಸ್ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯ. ಸ್ಮಾರ್ಟ್ ಸಿಟಿ ಮಂಗಳೂರು ಗೊತ್ತಿದೆ. ಈ ರೋಹನ್ ಸ್ಮಾರ್ಟ್ ಸಿಟಿ ಅಂದರೆ ಏನು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಬಹಳಷ್ಟು ಮಂಗಳೂರಿನಗರ ಗಮನ ಸೆಳೆದಿರುವಂತಹ ಈ ಒಂದು ಪ್ರಾಜೆಕ್ಟ್ ಯಾವ ರೀತಿ ಅಂತ ಬಂದಾಗ 30 ವರ್ಷಗಳ ಸುದೀರ್ಘವಾಗಿರುವಂತಹ ಪಯಣ, ಜೊತೆಗೆ 25 ಪ್ರಾಜೆಕ್ಟ್ಗಳು, 15 ಲೇಔಟ್ಗಳು, 30 ವರ್ಷಗಳಿಂದ ರಿಯಲ್ ಎಸ್ಟೇಟ್ ಉದ್ಯಮಗಳಲ್ಲಿ ನಮ್ಮ ಮಂಗಳೂರು ಜೊತೆಗೆ ನಾಡಿನಾದ್ಯಂತ ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿರುವಂತಹ ರೋಹನ್ಸ್ ಕಾರ್ಪೊರೇಷನ್ನ ರೋಹನ್ ಮೊಂಟೇರೋ ಅವರು ಇವತ್ತು ನಮ್ಮ ಜೊತೆ ನನ್ನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ವೆಲ್ಕಮ್ ಟು ಮೈ ಶೋ ಸರ್. ನಮಸ್ತೆ ಸರ್. ಹೌ ಆರ್ ಯು ಸರ್? ಯಾ, ಐ ಆಮ್ ಬ್ಲೆಸ್ಡ್ ಸರ್. ಐ ಆಮ್ ಬ್ಲೆಸ್ಡ್. ಹೌ ಆರ್ ಯು? ಐ ಆಮ್ ಫೈನ್ ಸರ್. ಐ ಆಮ್ ಫೈನ್. ಹೆಮ್ಮೆ ಇದೆ ಸರ್ ತಮ್ಮ ಸಾಧನೆಯ ಬಗ್ಗೆ. ಈ ಮಂಗಳೂರು ಸ್ಮಾರ್ಟ್ ಸಿಟಿ ಯಾವ ರೀತಿ ಸದ್ದು ಮಾಡ್ತಾ ಇದೆ, ಸುದ್ದಿ ಮಾಡ್ತಾ ಇದೆ, ರೋಹನ್ ಸಿಟಿ ಅನ್ನುವಂಥದ್ದು ಕೂಡ ಬಹಳಷ್ಟು ಸದ್ದು ಮಾಡ್ತಾ ಇದೆ. ದಟ್ಸ್ ವೈ ನಾನು ಇವತ್ತು ನಿಮ್ಮ ಜೊತೆ ಮಾತನಾಡಬೇಕು ಕೆಲವು ವಿಚಾರಗಳ ಬಗ್ಗೆ. ಬಹಳಷ್ಟು ಇನ್ಸ್ಪಿರೇಷನ್ ತರುವಂತಹ ಒಂದು ಜರ್ನಿ ತಮ್ಮದು. ಯಾಕಂದರೆ ರೋಹನ್ ಕಾರ್ಪೊರೇಷನ್ನ ರೋಹನ್ ಮೊಂಟೇರೋ ಗೊತ್ತಿದೆ, ಬಹಳಷ್ಟು ಶ್ರೀಮಂತ ವ್ಯಕ್ತಿ ಅಥವಾ ಲಕ್ಸುರಿ ಆಗಿರುವಂತಹ ಕಾರ್ಗಳಿವೆ ಇವ್ರ ಹತ್ರ, ಅತ್ಯದ್ಭುತವಾಗಿರುವಂತಹ ಕಟ್ಟಡಗಳನ್ನು, ಬಿಲ್ಡಿಂಗ್ಗಳನ್ನು ಕಟ್ತಾರೆ. ಆದರೆ ಇವರು ಅತ್ಯಂತ ಕಡು ಬಡತನದಿಂದ ಬಂದಂತಹ ವ್ಯಕ್ತಿ. ಕಲ್ತಿದ್ದು ಕೇವಲ 10ನೇ ತರಗತಿ. ಆದರೆ ಇದೀಗ ಮಾಡ್ತಾ ಇರುವಂಥದ್ದು ರಿಯಲ್ ಎಸ್ಟೇಟ್ ಉದ್ಯಮದ ಸಾಮ್ರಾಟನಾಗಿದ್ದಾರೆ. ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತಹ ವಿಚಾರ ನಮ್ಮ ಮಂಗಳೂರಿನವರು. ಅವೆಲ್ಲದರ ಜೊತೆಗೆ ಸ್ಮಾರ್ಟ್ ಸಿಟಿಯ ಬಗ್ಗೆ, ಸ್ಮಾರ್ಟ್ ಸಿಟಿ ಸದ್ದು ಮಾಡ್ತಾ ಇದೆ. ರೋಹನ್ ಸಿಟಿ
ಅದರಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಏನು ಹೇಳ್ತೀರಾ ಸರ್, ಎಷ್ಟು ಖುಷಿ ಆಗ್ತಾ ಇದೆ? ಯಾಕಂದರೆ ಎಲ್ಲೆಲ್ಲೂ ನೋಡಿದಾಗ ರೋಹನ್ ಸಿಟಿಯ ಸುದ್ದಿ ಸದ್ದು ಮಾಡ್ತಾ ಇರುವಂಥದ್ದು. ಏನು ಹೇಳ್ತೀರಾ ಸರ್, ಬಹಳ ದೊಡ್ಡದಾಗಿರುವಂತಹ ಒಂದು ಪ್ರಾಜೆಕ್ಟ್, ಹೊಸದಾಗಿರುವಂತಹ ಪ್ರಾಜೆಕ್ಟ್, ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ ನಮ್ಮ ಮಂಗಳೂರಿಗರಿಗೆ. ಹೊಸದಾಗಿರುವಂಥ ಒಂದು ಪ್ರಾಜೆಕ್ಟ್ ರೋಹನ್ ಸಿಟಿ, ತಮ್ಮ ಹೆಸರೇ ಇರುವಂಥದ್ದು ಸ್ಮಾರ್ಟ್ ಸಿಟಿ ರೋಹನ್ ಸಿಟಿ. ಏನು ಹೇಳ್ತೀರಾ ಸರ್? ಸರ್, ಮೊದಲನೇದಾಗಿ ನಾನು ಹೇಳ್ತೇನೆ, ಮಂಗಳೂರು ಇಸ್ ಬ್ಲೆಸ್ಡ್ ಸಿಟಿ. ಎಸ್, ಮಂಗಳೂರು ಒಳ್ಳೆಯ ನಗರ. ನಾವು ಒಳ್ಳೆಯ ನಗರಕ್ಕೆ ನಮ್ಮದು ಏನಾದರೂ ಕೊಡುಗೆ, ಜನರಿಗೆ ಏನಾದರೂ ಕೊಡುಗೆ ಕೊಡಬೇಕು, ಸೇವೆ ಮಾಡಬೇಕೆಂಬ ಉದ್ದೇಶದಿಂದ ನಾವು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೇವೆ. ಎಸ್, ಮಂಗಳೂರು ಈಗ ನಾವು ರೋಹನ್ ಸಿಟಿ ಮಾಡಿದ್ದೇವೆ. ನಮ್ಮದು ಉದ್ದೇಶ ಎಲ್ಲರಿಗೂ ಮನೆ ಆಗಬೇಕು. ಕರೆಕ್ಟ್. ಅದು ಸಹ ಮನೆ ಆಗ್ತದೆ, ಇಲ್ಲದಿದ್ದರೂ ಆಗ್ತದೆ. ಕೈಗೆ ಎಟಕುವ ದರದಲ್ಲಿ, ಕರೆಕ್ಟ್, ಕೈಗೆ ಎಟಕುವ ದರದಲ್ಲಿ ವೆರಿ ಫ್ಲೆಕ್ಸಿಬಲ್ ಸ್ಕೀಮ್ ಮಾಡಿ ಒಂದು ಜನರಿಗೆ ಬರ್ಡನ್ ಆಗದೆ ಒಂದು ಮನೆ, ಒಂದು ವಸತಿ ಮಾಡಿಕೊಡ್ಬೇಕೆಂಬ ನಮ್ಮ ಉದ್ದೇಶ. ಇದು ನಮ್ಮ ಸೇವೆ. ರಿಯಲ್ ಎಸ್ಟೇಟ್ ನಮ್ಮದು ಸೇವೆ. ಕರೆಕ್ಟ್. ಖಾಲಿ ಪೊಲಿಟಿಕ್ಸ್ ಮಾಡಿದರೆ ಮಾತ್ರ ಸೇವೆ ಅಲ್ಲ. ಕರೆಕ್ಟ್. ರಿಯಲ್ ಎಸ್ಟೇಟು ಸಹ ಒಂದು ಸೇವೆ. ಈ ಸೇವೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಜನರಿಗೆ ಮನೆ ಕೊಡಬೇಕು, ಇಂಥ ಉದ್ದೇಶದಿಂದ ನಾವು ಕಳೆದ 30 ವರ್ಷದಿಂದ ದುಡಿತಾ ಇದ್ದೇವೆ. ಕರೆಕ್ಟ್. ಒಳ್ಳೊಳ್ಳೆಯ ಪ್ರಾಜೆಕ್ಟ್ಗಳನ್ನು ಕೊಟ್ಟಿದ್ದೇವೆ. ಹಾಗೆ 6 ತಿಂಗಳ ಮುಂಚೆ ನಾವೊಂದು ರೋಹನ್ ಎಸ್ಟೇಟ್ ಪಕ್ಷಿಗೆ 10,000ಕ್ಕೆ ಫ್ಲಾಟ್ ಕೊಟ್ಟಿದ್ದೇವೆ. ಅದು 2 ವರ್ಷ ಮುಂಚೆ ರೋಹನ್ ಸ್ಕ್ವೇರ್ ಎಂದು ನಾಗೂರಿಯಲ್ಲಿ ಕಪಿತಾನಿಯದಲ್ಲಿ ಒಂದು ಒಳ್ಳೆಯ ಪ್ರಾಜೆಕ್ಟ್ ಮಾಡಿದ್ದೇವೆ. ಅದರಲ್ಲಿ 300 ಅಪಾರ್ಟ್ಮೆಂಟ್, ಅದನ್ನು ಸೇಲ್ ಮಾಡಿ ನಾವು ಅದು ಸಹ ಒಂದು 21,000ಕ್ಕೆ ಕೊಟ್ಟಿದ್ದೇವೆ. ಹಾಗೆ ಈ ಸಾರಿ ಒಂದು ದೊಡ್ಡ ಪ್ರಾಜೆಕ್ಟ್ ಹೃದಯ ಭಾಗದಲ್ಲಿ, ಎಲ್ಲದಕ್ಕೂ ಹತ್ತಿರ, ಎಲ್ಲ ಕನ್ವೀನಿಯೆಂಟ್, ಜನರಿಗೆ ನಾವು 31,000ಕ್ಕೆ ಮನೆ ಕೊಡುವ ಉದ್ದೇಶ. ಎಸ್ ಎಸ್, ಬ್ಯೂಟಿಫುಲ್ ಬ್ಯೂಟಿಫುಲ್. ರೋಹನ್ ಮೊಂಟೇರೋ ಅವರ ಯೋಜನೆಗಳು ಯಾಕೆ ಜನರಿಗೆ, ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ತಲುಪ್ತಾ ಇದೆ ಅಂತ ಬಂದಾಗ, ಆಗಲೇ ಹೇಳಿದಾಗೆ ಅವರು ಬಡತನದಿಂದ ಕುಟುಂಬದಿಂದ ಬಂದಂತಹ ವ್ಯಕ್ತಿ, ಹಾಗಾಗಿ ಕಷ್ಟ ಗೊತ್ತಿದೆ. ಅವರ ಒಂದು ಇಂಟೆನ್ಷನ್, ಅವರ ಒಂದು ವಿಷನ್ ಯಾವ ರೀತಿ ಇದೆ ಅಂತ ಬಂದಾಗ, ಮಧ್ಯಮ ವರ್ಗದವರು ಕೂಡ ಅವರ ಸ್ವಂತ ಮನೆಯಲ್ಲಿ ವಾಸ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅತಿ ಉತ್ತಮ ಗುಣಮಟ್ಟದ ಜೊತೆಗೆ ಕೈಗೆಟಕುವ ದರದಲ್ಲಿ ನೀಡ್ತಾ ಇರುವಂತಹ ಒಂದು ಅತ್ಯದ್ಭುತವಾಗಿರುವಂಥ ಸೇವೆ, 30 ವರ್ಷಗಳ ಸುದೀರ್ಘವಾಗಿರುವಂತಹ ಪಯಣ. ಅದರಲ್ಲೂ ಕೂಡ ಅವರ ಜರ್ನಿ ವೆರಿ ಇನ್ಸ್ಪಿರೇಷನ್, ನೋ ಡೌಟ್ ಆ ವಿಚಾರಗಳಲ್ಲಿ. ಆದರೆ ರೋಹನ್ ಸಿಟಿ ಅನ್ನುವಂತಹ ಈಗ ಟ್ರೆಂಡ್ ಸೃಷ್ಟಿ ಮಾಡಿರುವಂತಹ ಈ ಒಂದು ಯೋಜನೆ ಏನಿದೆ ನೋಡಿ, ಆ ಯೋಜನೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಅದರ ಬಗ್ಗೆ ನಾನು ಭಾಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೇಕು. ಯಾಕಂದರೆ ಭಾಳಷ್ಟು ಜನರಿಗೆ ಒಂದು ಕನಸಿನ ಮನೆಯನ್ನು ತೆಗೆದುಕೊಳ್ಬೇಕು, ನಮ್ಮ ಪ್ರತಿಷ್ಠಿತ ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಅನ್ನುವಂಥ ಆಸೆ ಆಕಾಂಕ್ಷೆಗಳಿವೆ. ಹಾಗಾಗಿ ಈ ರೋಹನ್ ಸಿಟಿ ಇರುವಂಥದ್ದು ನಮ್ಮ ಬಿಜೈನಲ್ಲಿ. ಬಿಜೈ ಅಂತ ಬಂದಾಗ ರೋಹನ್ ಕಾರ್ಪೊರೇಷನ್, ರೋಹನ್ ಮೊಂಟೇರೋ ಅವರು ಬಿಜೈಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ರೋಹನ್ ಸಿಟಿಗೆ ಅಂತ ಬಂದಾಗ ಏನು ಸರ್, ಏನು ಕಾರಣ? ಬಿಜೈ, ವೈ ಆ್ಯಂಡ್ ಹೌ ಸರ್? ನಾವು ಬಿಜೈ ಎಂದಲ್ಲ, ನಾವು ಮಂಗಳೂರು ನಗರದಲ್ಲಿ ಎಲ್ಲಿ ಸಹ ತುಂಬ ಪ್ರಾಜೆಕ್ಟ್ಗಳನ್ನು ಮಾಡ್ತಿದ್ದೇವೆ. ಇದು ರೋಹನ್ ಸಿಟಿ ಪ್ರಾಜೆಕ್ಟ್ ನಾನೇ 15 ವರ್ಷ ಮುಂಚೆ ನಾನೇ ಮಾರಿದ ಲ್ಯಾಂಡ್, 3.5 ಎಕರೆ. ನಾನು 15 ವರ್ಷ ಮುಂಚೆ ಒಂದು ದೊಡ್ಡ ಕಂಪನಿಗೆ ಮಾರಿದ್ದೆ. ಅದು ಜಾಗ ನಾನು ಪುನಃ ಖರೀದಿ ಮಾಡಿದೆ. ಮಂಗಳೂರಲ್ಲಿ ದೊಡ್ಡ ಜಾಗ ಇರುವುದು ಕಮ್ಮಿ, ನಿಜ. ಹೌದು. ಇದು ಎಲ್ಲದಕ್ಕೂ ಹತ್ತಿರ ಉಂಟು. ಚರ್ಚ್ ಆಗಲಿ, ಟೆಂಪಲ್ ಆಗಲಿ, ಮಾಸ್ಕ್ ಆಗಲಿ, ಅವ್ರ ಮಾಲ್ಗೆ ಆಗಲಿ, ಅವ್ರ KSRTC ಬಸ್ ಸ್ಟ್ಯಾಂಡ್, ಎಲ್ಲದಕ್ಕೂ ಹತ್ತಿರದಲ್ಲಿ ಉಂಟು. ಶಾಲೆ, ಕಾಲೇಜ್ ಎಲ್ಲ ಹತ್ತಿರದಲ್ಲಿ ಉಂಟು. ಹಾಗಾಗಿ ನಾವು ಎಲ್ಲದಕ್ಕೆ ಹತ್ತಿರದಲ್ಲಿರುವಾಗ ಯಾಕೆ ಮಾಡಬಾರ್ದು? ಕರೆಕ್ಟ್. ಹಾಗೆ ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಟು ಈ ಜಾಗದಲ್ಲಿ ಒಂದು ಪ್ರಾಜೆಕ್ಟ್ ಮಾಡುವ ಎಂದು ಒಳ್ಳೆಯ ಪ್ರಾಜೆಕ್ಟ್. ಮತ್ತು ದೊಡ್ಡ ಪ್ರಾಜೆಕ್ಟ್ ಮಾಡಿದರೆ ಜನರಿಗೆ ಸ್ವಲ್ಪ ಕಮ್ಮಿಗೆ ಕೊಡಲಿಕ್ಕೆ ಆಗ್ತದೆ. ಕಮ್ಮಿಗೆ ಕೊಡಲಿಕ್ಕೆ ಆಗ್ತದೆ. ಒಳ್ಳೆಯ ಪ್ರಾಜೆಕ್ಟ್ ಮಾಡಿದರೆ ಎಲ್ಲದಕ್ಕೂ ಕಂಫರ್ಟೇಬಲ್. ಯಾಕಂದರೆ ಇದರಲ್ಲಿ ಕಮರ್ಷಿಯಲ್ ಉಂಟು, ಕಮರ್ಷಿಯಲ್ ಇದೆ. ಕಮರ್ಷಿಯಲ್ ಇರುವಾಗ ರೇಟ್ ಸ್ವಲ್ಪ ಕಮ್ಮಿ ಮಾಡಿ ಅವರಿಗೆ ಕೊಡಲಿಕ್ಕೆ ಆಗ್ತದೆ. ಹಾಗೆ ನಾವು ಈ ಪ್ರಾಜೆಕ್ಟ್ ಮಾಡುವ. ಓಕೆ, ದೊಡ್ಡ ಪ್ರಾಜೆಕ್ಟ್ ಅಂತ ಬಂದಾಗ ಜನರಿಗೆ ಕಡಿಮೆ ರೇಟಲ್ಲಿ ಕೊಡ್ಬೋದು ಅಂತ ತಾವು ಹೇಳ್ತೀರಾ ಸರ್. ಆದರೆ ಜನರ ಮೈಂಡ್ ಸೆಟ್ ಈ ರೀತಿ ಕೂಡ ಇರ್ಬೋದು. ಯಾಕಂದರೆ ದೊಡ್ಡ ಪ್ರಾಜೆಕ್ಟ್, ಅದು ಬಹಳಷ್ಟು ಅಲ್ಲಿ ಇನ್ವೆಸ್ಟ್ಮೆಂಟ್ ಬೇಕಾಗಿರಬಹುದು ಅನ್ನುವಂಥದ್ದು ಕೂಡ ಮೈಂಡ್ ಸೆಟ್ ಬರುತ್ತೆ. ಸಣ್ಣ ಅಪಾರ್ಟ್ಮೆಂಟ್ ಅಥವಾ ಸಣ್ಣ ಪ್ರಾಜೆಕ್ಟ್ ಅಂತ ಬಂದಾಗ ಎಸ್ ಅಫೋರ್ಡೇಬಲ್ ಅನ್ನೋಂಥ ಮೈಂಡ್ ಸೆಟ್ ಬರುತ್ತೆ. ಇದು ಹೇಗೆ ಸರ್? ನೋಡಿ ಸರ್, ದೊಡ್ಡ ಪ್ರಾಜೆಕ್ಟ್ ಆಗುವಾಗ ನಿಮಗೆ ತುಂಬ ಎಮ್ಯುನಿಟೀಸ್ ಕೊಡಲಿಕ್ಕೆ ಆಗ್ತದೆ. ಖಾಲಿ ಮನೆ ಕೊಟ್ಟರೆ ಸಾಕಾಗೋದಿಲ್ಲ. 4 ಕೋಣೆಗಳನ್ನು ಕೊಟ್ಟರೆ ನೀವೇನು ಪ್ರಯೋಜನ ಇಲ್ಲ. ಕರೆಕ್ಟ್. ಅವರಿಗೆ ಒಂದು ಎಕ್ಸಸೈಸ್ ಮಾಡಲಿಕ್ಕೆ ಒಂದು ಸ್ವಿಮ್ಮಿಂಗ್ ಪೂಲು, ಇದು ಹೆಲ್ತ್ ಕ್ಲಬ್ಬು, ಇದೆಲ್ಲ ಕೊಡಬೇಕು. ಇದೆಲ್ಲ ಕೊಡಲಿಕ್ಕೆ ಆಗ್ತದೆ. ಅದು ಮಾತ್ರ ಅಲ್ಲ, ಮೇಂಟೆನೆನ್ಸ್ ಕಾಸ್ಟ್ ಆಲ್ಸೋ ಕಡಿಮೆ ಬರ್ತದೆ. ಯಾವುದು ದೊಡ್ಡ ಪ್ರಾಜೆಕ್ಟ್ ಆಗ್ತದಲ್ಲ, ಸ್ಕ್ವೇರ್ ಫೀಟ್ ದೊಡ್ಡದಾದ ಕೂಡಲೇ ದ ಮೇಂಟೆನೆನ್ಸ್ ಕಾಸ್ಟ್ ನಿಮಗೆ ಕಮ್ಮಿ ಆಗ್ತದೆ. ಓಕೆ ಓಕೆ. ಈಗ ಒಂದೇ ಪ್ರಾಜೆಕ್ಟ್ ಕಮ್ಮಿ ಅಪಾರ್ಟ್ಮೆಂಟ್ ಆರ್ ಕಮ್ಮಿ ಮನೆ ಆದರೆ, ವಸತಿ ಆದರೆ, ಅದು ನಿಮಗೆ ಮೇಂಟೆನೆನ್ಸ್ ಕಾಸ್ಟ್ ವಿಲ್ ಬಿ ಮೋರ್. ಬಟ್ ಹಿಯರ್ ಮೇಂಟೆನೆನ್ಸ್ ಕಾಸ್ಟ್ ಲೆಸ್ ನಿಮಗೆ.
ಮತ್ತೆ ಹೌದು, ಮತ್ತೆ ಎಲ್ಲ ಫೆಸಿಲಿಟಿ ಕೊಡ್ಲಿಕ್ಕೆ ಆಗ್ತದೆ. ಹಾಂ 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 ಮತ್ತೆ ಒಂದೇ ಸೂರಿನ ಅಡಿಯಲ್ಲಿ ಎಲ್ಲ ಸಿಗ್ತದೆ. ನೋಡಿ, ನಿಮಗೆ ನಾಳೆ ಒಂದು ಲಾಯರ್ ಆಫೀಸಿಗೆ ಹೋಗಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸಿಗೆ ಹೋಗಬೇಕು, ಡಾಕ್ಟ್ರ್ ಹೋಗಬೇಕು, ಅವ್ರ ಮಾಲಿಗೆ ಹೋಗಬೇಕು, ಅವರು ಶಾಪ್ ಪರ್ಚೇಸಿಂಗಿಗೆ ಹೋಗಬೇಕು, ಸೂಪರ್ ಮಾರ್ಕೆಟಿಗೆ, ಎಲ್ಲ ಇದರಲ್ಲೇ ಉಂಟು. ಏನು ತಲೆಬಿಸಿ ಇಲ್ಲ. ಒಂದು ರೆಸ್ಟೋರೆಂಟಿಗೆ ಹೋಗಬೇಕು, ನೀವು ಗಾಡಿ ತೆಗಿಬೇಕೆಂದೇ ಇಲ್ಲ, ನಿಮ್ಮದು ಕಾರ್ ತೆಗಿಬೇಕೆಂದಿಲ್ಲ. ಖಾಲಿ ಬೀಚಿಗೆ ಹೋಗ್ಬೇಕಾದ್ರೆ ಮಾತ್ರ ಕಾರ್ ತೆಗಿಬೇಕು, ಇಲ್ಲಾಂದ್ರೆ ತೆಗಿಬೇಕೆಂದಿಲ್ಲ. ಓಕೆ, ಬಹುಶಃ ರೋಹನ್ ಅವರು ಬೀಚನ್ನು ಕೂಡ ತರ್ತಾ ಇದ್ರು ಅಂತ ಕಾಣುತ್ತೆ ಅಲ್ವಾ? ಇಲ್ಲ, ತಮ್ಮ ವಿಷನ್ ವೆರಿ ಬ್ಯೂಟಿಫುಲ್ ಸರ್. ಯಾಕಂದರೆ ಪ್ರಸಕ್ತ ಕಾಲಕ್ಕೆ ನಾವು ಬದಲಾಗ್ತಾ ಇದ್ದೀವಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ ಬಂದಾಗ ತಮ್ಮ ಒಂದು ವಿಷನ್, ಹ್ಯಾಟ್ಸ್ ಆಫ್ ಟು ಯು. ಎಷ್ಟು ಖುಷಿ ಇದೆ ಸರ್. ಈಗ ಮಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ಸೌಂಡ್ ಮಾಡ್ತಾ ಇದೆ, ರೋಹನ್ ಸಿಟಿಯು ಕೂಡ ಅದೇ ರೀತಿ ಸೌಂಡ್ ಮಾಡ್ತಾ ಇದೆ. ಎಷ್ಟು ಖುಷಿ ಇದೆ ತಮ್ಮ ಒಂದು ಹಿಂದಿನ ಜರ್ನಿಗಳ ಜೊತೆ ತಾವು ಈಗ ಇರುವಂತಹ ಒಂದು ಪ್ಲೇಸ್. ಭಾಳಷ್ಟು ಜನರು ಅವರ ಒಂದು ಕನಸಿನ ಮನೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಬಿಕಾಸ್ ಆಫ್ ಯು. ಏನು ಹೇಳ್ತಾರೆ ಸರ್? ನಾವು ಬಂದದ್ದು ಯಾಕೆ? ಸೇವೆ ಮಾಡಲಿಕ್ಕೆ. ಎಸ್, ಎಲ್ಲರೂ ನಾವು ಹುಟ್ಟಿದ ಮೇಲೆ ಇದಕ್ಕೆ ಬರ್ತೀವಿ. ನಾವು ಬಂದುದು ಯಾಕೆ? ಸೇವೆ ಮಾಡಲಿಕ್ಕೆ. ನಾವು ಖಾಲಿ ದುಡ್ಡೇ ಮಾಡೋದಲ್ಲ, ಸೇವೆ ಸಹ ಮಾಡಬೇಕು. ನಾವು ಇದು ಮನೆ ಕೊಟ್ಟರೆ ನಮಗೆ ತೃಪ್ತಿ ಉಂಟು ಸರ್. ಕರೆಕ್ಟ್. ಹೊಸ ಹೊಸ ಐಡಿಯಾ ಮಾಡೋದು, ಹೊಸ ಹೊಸ ಇನೋವೇಷನ್ ಮಾಡೋದು, ಕರೆಕ್ಟ್, ಏನೋ ಚೇಂಜಸ್ ಮಾಡಿ ಜನರಿಗೆ ಕೈಗೆಟುಕುವ ದರದಲ್ಲಿ ಕೊಟ್ಟು ಏನಾದರೂ ಮಾಡಿದರೆ ಉಂಟಲ್ಲ, ಕರೆಕ್ಟ್, ಒಂದು ಸೇವೆ ಸರ್. ಖುಷಿ, ಐ ಲೈಕ್, ನನಗೆ ಖುಷಿ ಉಂಟು ಅದು. ಎಸ್, ನಿಜ ನಿಜ, ಸಂತೃಪ್ತಿ ಇದೆ ಅನ್ನುವಂಥದ್ದು ಆ ಒಂದು ವಿಚಾರಗಳಲ್ಲ. ಫೈನಲಿ ನಿಮಗೆ ಒಂದು ಹ್ಯಾಪಿನೆಸ್ ಬೇಕು. ನೀವು ಏನು ಮಾಡಿದ್ರಿ, ಫೈನಲಿ ನೀವು ಹೇಳ್ತೀರಿ ನಾನು ಏನು ಮಾಡಿದ್ದೆ. ಏನಾದರೂ ಮಾಡಬೇಕು, ಏನಾದರೂ ಸಾಧಿಸಬೇಕು. ಈಗ ನಮ್ಮದ್ರಲ್ಲಿ ಒಂದು 1,500 ಜನರ ಕೆಲಸಕ್ಕಿದ್ದಾರೆ, ಅವರಿಗೆ ಒಂದು ಕೆಲಸ ಸಿಗ್ತದೆ. ಈ ಲೇಬರ್ಸ್ ಅವರಿಗೆ ಒಂದು ಕೆಲಸ ಸಿಗ್ತದೆ. ನಮಗೊಂದು ಮನಸ್ಸಿಗೆ ಬಿಸಿ ಇದ್ದಾಗೆ ಮನಸ್ಸಿಗೆ ಒಂದು ಒತ್ತಡ ಸಿಗ್ತದೆ, ಕೆಲಸ ಸಿಗ್ತದೆ. ಕರೆಕ್ಟ್. ಮತ್ತೆ ಮನೆ ತೆಗೆದುಕೊಳ್ಳೋರಿಗೆ ಮನೆ ಸಿಗ್ತದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮಂಗಳೂರು ಸಿಟಿ ಸಹ ಬೆಳೀತದೆ, ಮಂಗಳೂರು ಸಿಟಿಗೆ ಸಹ ಒಂದು ಬ್ಯೂಟಿ ಬರ್ತದೆ. ಫ್ಯಾಕ್ಟ್. ಈಗ ತುಂಬಾ ಎಲ್ಲ ಬಿಲ್ಡರ್ ಸೇರಿ ತುಂಬಾ ಪ್ರಾಜೆಕ್ಟ್ ಮಾಡುವ ಮಂಗಳೂರು ಸಿಟಿ ತುಂಬಾ ಇದಾಗ್ತದೆ. ಎಸ್ ಎಸ್, ಬ್ಯೂಟಿಫುಲ್. ನಾನು ಆಗಲೇ ಹೇಳಿದಾಗೆ ವೆರಿ ಬ್ಯೂಟಿಫುಲ್ ವಿಷನ್ ಇರುವಂತಹ ವ್ಯಕ್ತಿ ರೋಹನ್ ಮೊಂಟೇರ್ ಅವರು. ಇವೆಲ್ಲದರ ಜೊತೆಗೆ ಸರ್ ಬಹಳಷ್ಟು ಪ್ರಾಜೆಕ್ಟ್ಗಳನ್ನು ತಾವು ಮಾಡಿದ್ದೀರಾ. 25 ಪ್ರಾಜೆಕ್ಟ್ಗಳು, 15 ಲೇಔಟ್ಗಳು, ಜೊತೆಗೆ 3,000 ಕೂಡ ಅಧಿಕ ಮನೆ ನಿರ್ಮಾಣ ಮಾಡಿರುವಂಥದ್ದು. 30 ವರ್ಷಗಳ ಒಂದು ಸುದೀರ್ಘವಾಗಿಂಥ ಜರ್ನಿ. ಈ ಒಂದು ರೋಹನ್ ಸಿಟಿ ತಮಗೆ ಎಷ್ಟು ಡಿಫ್ರೆಂಟ್, ತಮಗೆ ಎಷ್ಟು ವೆರಿ ಇಂಪಾರ್ಟೆಂಟ್, ಜೊತೆಗೆ ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅನ್ನುವಂಥ ಬರುತ್ತೆ. ಬೇರೆ ಒಂದು ವಿಚಾರಗಳಿಗಿಂತ ಇದು ಎಷ್ಟು ಡಿಫರ್ ಆಗಿದೆ ಸರ್, ಹೇಗೆ? ನೋಡಿ ಸರ್, ಎಲ್ಲರೂ ಈಗ ಸಿಟಿಯಲ್ಲಿ ಇದ್ದವರು ಮನೆ ಆಲ್ರೆಡಿ ಇರ್ತದೆ, ಸಿಟಿ ಕೆಲವರು ಮನೆ ತೆಗೆದುಕೊಳ್ತಾರೆ. ಅದು ಅಲ್ಲದೆ ಸಿಟಿಗೆ ಹೊರಗಿನಿಂದ ಬರುವ ಜನ ಜಾಸ್ತಿ. ಎಜುಕೇಷನಿಗೋಸ್ಕರ, ಹೆಲ್ತ್ ಫೆಸಿಲಿಟಿಗೋಸ್ಕರ, ಅವ್ರ ಕೆಲಸಕ್ಕೋಸ್ಕರ ಎಂದು ತುಂಬ ಜನ ಹೊರಗಿನವರು ಬರುವುದು. ಅದು ಎಲ್ಲಿಂದ ಬರ್ತಾರೆ? ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಅವ್ರು ಉಡುಪಿ, ಕಾರ್ಕಳ, ಹೀಗೆ ತುಂಬ ಹೊರಗೆ ಔಟ್ಸೈಡ್ನಿಂದ ಸಿಟಿಗೆ ಬರ್ತಾರೆ. ಆ ಸಿಟಿಗೆ ಬರುವಾಗ ಅವ್ರಿಗೆ ಎಲ್ಲಿ ನಿಲ್ಲಬೇಕು? ಸಿಟಿಯ ಹೃದಯ ಭಾಗದಲ್ಲಿ ನಿಲ್ಲಬೇಕು. ಹೃದಯ ಭಾಗದಲ್ಲಿ ನಿಂತಾಗ ಯಾಕೆ ನಿಲ್ಲುವುದು? ಎಲ್ಲದಕ್ಕೂ ಹತ್ತಿರ ಆಗಬೇಕು. ಈಗ ನೋಡಿ, ನನಗೆ ದಿನ ಒಂದು ಚರ್ಚಿಗೆ ಹೋಗ್ಬೇಕು, ಹಾಗೆ ಟೆಂಪಲ್ಗೆ ಹೋಗ್ಬೇಕು, ಅವರು ಮಾಸ್ಕಿಗೆ ಹೋಗ್ಬೇಕು. ಓಕೆ, ಅದೊಂದು ಹತ್ತಿರ ಬೇಕು. ಹಾಗೆ ನನಗೆ ನಾಳೆ ಏನಾದರೂ ಒಂದು ಕನ್ಸಲ್ಟೆಂಟ್ ಬೇಕು, ಒಂದು ಆರ್ಕಿಟೆಕ್ಟ್ ಬೇಕು, ಅವರು ಇಂಜಿನಿಯರ್ ಬೇಕು, ಆಡಿಟರ್ ಬೇಕು, ಅವರು ಲಾಯರ್ ಬೇಕು, ಅವರು ಡಾಕ್ಟರ್ ಬೇಕು. ಎಲ್ಲವೂ ಹತ್ತಿರ ಬೇಕು. ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಹತ್ತಿರ ಬೇಕು. ಇದು ಎಲ್ಲವೂ ಕನ್ವೀನಿಯೆಂಟ್ ಇದ್ದರೆ ಪೀಪಲ್ ಆರ್ ಬೈಯಿಂಗ್. ಎಸ್, ಅವರು ನೋಡಿ ಜನರಿಗೆ ಎಂಥ ಟೇಸ್ಟ್ ಉಂಟು ನೋಡಬೇಕು. ಕರೆಕ್ಟ್. ಜನರಿಗೆ ಟೇಸ್ಟ್ ಇದ್ದ ಫುಡ್ಡನ್ನು ನೀವು ಯಾವಾಗಲೂ ಬೇಯಿಸಿ ಅದು ಸೇಲ್ ಆಗ್ತದೆ. ನಿಜ 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 ನಿಜ. ಹಾಗಾಗಿ ಅವರ ಟೇಸ್ಟ್ ಪ್ರಕಾರ ಅವರಿಗೆ ಬೇಕಾದ ನೀವು ಇದು ಫುಡ್ ರೆಡಿ ಮಾಡಿದರೆ ಯು ವಿಲ್ ಸೆಲ್, ಸೆಲ್. ನಿಮಗೂ ವ್ಯಾಪಾರ ಆಗ್ತದೆ, ಕೆಲಸ ಸಿಗ್ತದೆ, ನಿಮ್ಮ ಪರ್ಪಸ್, ನಿಮ್ಮ ಮಿಷನ್ ಫುಲ್ಫಿಲ್ ಆಗ್ತದೆ. ಕರೆಕ್ಟ್. ಎಸ್, ಇದು ರೋಹನ್ ಸಿಟಿ ಮಂಗಳೂರಿನ ಬಿಜೆನಲ್ಲಿ ನಿರ್ಮಾಣವಾಗ್ತಾ ಇರುವಂಥದ್ದು. ಆ ರೋಹನ್ ಸಿಟಿಯ ಒಂದು ಸಂಪೂರ್ಣವಾಗಿರುವಂಥ ಚಿತ್ರಣ ನಿಮ್ಮ ಮುಂದೆ ಬರ್ತಾ ಇದೆ. ತದನಂತರ ರೋಹನ್ ಸಿಟಿ ಬಗ್ಗೆ ನಾವು ಮಾತಾಡ್ತಿದ್ವಿ, ಯಾವ ರೀತಿ ಇದೆ, ಯಾವ ರೀತಿ ಇವರ ವಿಷನ್ ಇದೆ ಆ ಒಂದು ರೋಹನ್ ಸಿಟಿಯಲ್ಲಿ, ಅದರ ಬಗ್ಗೆ ಒಂದು ಸಂಪೂರ್ಣ ಚಿತ್ರಣ ಬರ್ತಾ ಇದೆ. ಒಂದ್ಸಲ ನೋಡ್ಕೊಂಬನ್ನಿ.
ಓಕೆ, ಇದು ಸುಂದರವಾಗಿರುವಂತಹ ರೋಹನ್ ಸಿಟಿಯ ಒಂದು ಚಿತ್ರಣ. ಹಾಗಾದರೆ ರೋಹನ್ ಸಿಟಿ ನೋಡಲಿಕ್ಕೆ ಬಹಳಷ್ಟು ಚೆನ್ನಾಗಿದೆ, ಭಾರಿ ಪೊರ್ಲುಂಡು. ಅಂಡ್ ಎಂಕ್ಲೆಗೆ ಅಲ್ಪ ಇಲ್ಲಿ ಬೋರ್ಡು ಅಂಡ್ ಎಂಚಿನ ಪನ್ಪುಣಂಚಿನ ಪ್ರಶ್ನೆ ಉಂಡು. ಆ ಪ್ರಶ್ನೆ ನೆಕ್ಸ್ಟ್ ಯಾನ್ಕೇನು ನಿಖಲ್ನ ಪರವಾದ. ಎಸ್ ಸರ್, ಹೇಗೆ ಒಂದು ರೋಹನ್ ಸಿಟಿಯಲ್ಲಿ ಒಂದು ಕನಸಿನ ಫ್ಲ್ಯಾಟನ್ನು ತೆಗೆದುಕೊಳ್ಬೇಕು ಅಥವಾ ಒಂದು ಔಟ್ಲೆಟ್ಗಳನ್ನು ತೆಗೆದುಕೊಳ್ಬೇಕು ಅಂತ ಬಂದಾಗ ಹೌ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹೇಗೆ ಒಂದು ಫ್ಲ್ಯಾಟ್ನ ಒಂದು ಬೆಲೆ ಹೇಗೆ 31,000 ರೂಪಾಯಿಗಳ ಕಂತು ಪಾವತಿಸಿ ಅನ್ನುವಂಥದ್ದು ಬಹಳಷ್ಟು ನಾನು ಜಾಹೀರಾತುಗಳಲ್ಲಿ ನೋಡಿದ್ದೇನೆ, ಭಾಳಷ್ಟು ಟ್ರೆಂಡ್ ಆಗ್ತಾ ಇದೆ ಮಂಗಳೂರಿನಲ್ಲಿ. ಬಟ್ ಹೌ ಅನ್ನುವಂಥದ್ದು ಹೇಗೆ ಅನ್ನೋದು ಗೊತ್ತಿಲ್ಲ, ಡೌಟ್ ಇದೆ. ಏನು ಹೇಳ್ತೀರಾ ಸರ್? ನೋಡಿ ಸರ್, ನಮ್ಮ ಬಿಜೈ ರೋಹನ್ ಸಿಟಿಯಲ್ಲಿ 3.5 ಎಕರೆ ಜಾಗೆ, 3.5 ಎಕರೆ ಜಾಗೆಯಲ್ಲಿ 8.5 ಲಕ್ಷ ಚದರ ಸ್ಕ್ವೇರ್ ಫೀಟನ್ನು ನಾವು ಕಟ್ತಾ ಇದ್ದೇವೆ. ಓಕೆ, ಅದರಲ್ಲಿ ಒಂದು 2.25 ಲಕ್ಷ ಸ್ಕ್ವೇರ್ ಫೀಟ್ ಕಮರ್ಷಿಯಲ್ ಸ್ಪೇಸ್ ಉಂಟು. ಹಾಗೆಯೇ 6.25 ಲಕ್ಷ ಸ್ಕ್ವೇರ್ ಫೀಟ್ ಅಪಾರ್ಟ್ಮೆಂಟ್ ಉಂಟು. 550 ಅಪಾರ್ಟ್ಮೆಂಟ್, 550 ಅಪಾರ್ಟ್ಮೆಂಟ್ ಉಂಟು. ಅದರಲ್ಲಿ 1 ಬೆಡ್ರೂಮ್ ಉಂಟು, 2 ಬೆಡ್ರೂಮ್ ಉಂಟು, 3 ಬೆಡ್ರೂಮ್ ಅಪಾರ್ಟ್ಮೆಂಟ್ ಉಂಟು. ನಾವೀಗ 1 ಬೆಡ್ರೂಮನ್ನು ಸಿಂಗಲ್ ಬೆಡ್ರೂಮನ್ನು 31,000 ಕೊಟ್ಟರೆ ಅವರಿಗೆ ಸುಲಭ ಕಂತುಗಳಲ್ಲಿ ತೆಗೆದುಕೊಳ್ಬಹುದೆಂದು ಸ್ಕೀಮನ್ನು ಕೊಟ್ಟಿದ್ದೇವೆ. ಹಾಗೆ 2 ಬೆಡ್ರೂಮು ಉಂಟು, 3 ಬೆಡ್ರೂಮು ಉಂಟು. 2 ಬೆಡ್ರೂಮ್ಗೆ ಒಂದು 45,000-46,000 ಆಗ್ತದೆ. 3 ಬೆಡ್ರೂಮ್ಗೆ 55,000-60,000 ರೂಪಾಯಿ ಆಗ್ತದೆ. ಹಾಗೆ ಯಾವುದು ಬೇಕೋ ಅದು ಅವರು ಚೂಸ್ ಮಾಡ್ಬೋದು. ಈಗ 31,000 ಸ್ಕೀಮ್ ಏನಂದ್ರೆ ಈಗ ಅವರು ಅದಕ್ಕೆ ಒಂದು 51 ಲಕ್ಷ ರೂಪಾಯಿ ಆಗ್ತದೆ. ಅದರಲ್ಲಿ ಅವರು 80% ಬ್ಯಾಂಕ್ ಲೋನ್ ಕೊಡ್ತದೆ. ಓಕೆ, 80%. ಹೌದು, 20% ಗ್ರಾಹಕರು ಹಾಕಬೇಕು. ಓಕೆ, ಯಾರು ಫ್ಲಾಟ್ ಬುಕ್ ಮಾಡ್ತಾರಲ್ಲ ಅವರು 20% ಹಾಕಬೇಕು. ಆ 20% ಅನ್ನು ಅವರು 36 ತಿಂಗಳಲ್ಲಿ ಕೊಡ್ಬೋದು. ಆವಾಗ ಅದು 31,000 ಆಗ್ತದೆ. ಓಕೆ, ಈಗ ಅವರು 80% ಲೋನ್ ತೆಗಿತಾರಲ್ಲ, ಅದಕ್ಕೂ ಮಾಸಿಕ ಕಂತು, ತಿಂಗಳಿದ್ದು ಕಂತು 31,000 ಬರ್ತದೆ. ಹಾಗೆ 36 ತಿಂಗಳು ನಮಗೆ ಪೇ ಮಾಡೋದು, 37ನೇ ತಿಂಗಳಲ್ಲಿ ನಾವು ಮನೆ ಕೊಡ್ತೇವೆ, ಅದು ಮತ್ತೆ ಬ್ಯಾಂಕಿಗೆ ಪೇ ಮಾಡೋದು. ಒಂದು ವೇಳೆ ಬ್ಯಾಂಕಿಗೆ ಬೇಡ, ಅವರಿಗೆ ಕಷ್ಟ ಆಗ್ತದೆ, ಲೋನ್ ಕ್ಲೋಸ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಬೇರೆ ಒಂದು ಆಸ್ತಿ ಮಾರಿದ್ದು ಹಣ ಬಂತು, ಇಲ್ಲಾಂದರೆ ನಿಮ್ಮ ಗ್ರಾಚ್ಯುಟಿ ಏನಾದರೂ ಬಂತು, ಅಲ್ಲಿಂದ ಕ್ಲೋಸ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಕಂಟಿನ್ಯೂ ಮಾಡ್ಬೋದು. ನಿಮ್ಮ ಫ್ಲೋ 31,000ವೇ ಇರುತ್ತದೆ. 31,000ಕ್ಕೆ ನಿಮಗೆ ಬರ್ಡನ್ ಇಲ್ಲದೆ ಒಂದು ಮನೆ ಆಗ್ತದೆ. ಅದು ಬಾಡಿಗೆ ಕೊಟ್ಟರು ಸಹ ನಿಮಗೆ 25,000 ಸಿಗ್ತದೆ ನಾಳೆ ರೆಡಿ ಆದಮೇಲೆ. ಬಟ್ ಇಲ್ಲಾದ್ರೆ ಏನಾಗ್ತದೆ, ನೀವು ಒಂದೇ ಸಾರಿ 1 ಲಕ್ಷ, 5 ಲಕ್ಷ, 10 ಲಕ್ಷ ಮನೆಗೆ ಕೊಡಬೇಕು, ನಿಮಗೆ ಅದು ಡಿಫಿಕಲ್ಟಿ ಆಗ್ತದೆ. ಇದು ಯಾರಿಗೆ ಬೇಕು ಇಂಥ ಸ್ಕೀಮನ್ನು ಅವರು ಅದನ್ನು ಅಳವಡಿಸಿ ತೆಗೆದುಕೊಳ್ಬಹುದು. ಕೆಲವರಿಗೆ ಸ್ಕೀಮಿಗೆ ಹೋಗುದಿಲ್ಲ, ಕೆಲವರು ಸ್ಕೀಮಿಗೆ ಹೋಗ್ತಾರೆ. ಬಟ್ ನಮ್ಮ ಉದ್ದೇಶ ಏನಂದ್ರೆ ಎಲ್ಲರಿಗೆ ಮನೆ ಆಗಬೇಕು, ಅವನಿಗೆ ಫ್ಲೆಕ್ಸಿಬಿಲಿಟಿ ಆಗಬೇಕು. ಈಗ ಒಳ್ಳೆ ಕನ್ಸ್ಟ್ರಕ್ಷನ್ ಎಲ್ಲರೂ ಕೊಡ್ತಾರೆ, ಒಳ್ಳೆ ಲೊಕೇಶನ್ ಕೊಡ್ತಾರೆ, ಒಳ್ಳೆ ಎಮ್ಯುನಿಟೀಸ್ ಕೊಡ್ತಾರೆ, ಆದ್ರೆ ಇದು ಸಹ ಬೇಕು ಹೇಳುದು. ಅದ್ರ ಫ್ಲೆಕ್ಸಿಬಿಲಿಟಿ ಪ್ಲಾನ್ ಸಹ ಬೇಕು ಅವರಿಗೆ. ಹಣ ಕೊಟ್ಟುವ ಪ್ಲಾನ್ ಸಹ ಕೊಟ್ಟರೆ ನಿಮ್ಮ ಸೇಲ್ ಆಗ್ತದೆ, ನಿಮಗೆ ಪ್ರಾಡಕ್ಟ್ ನಿಮಗೆ ಸೇಲ್ ಮಾಡ್ಬೋದು, ಅವರಿಗೊಂದು ಮನೆ ಆಗ್ತದೆ, ಅವರಿಗೊಂದು ಕನಸಿನ ಮನೆ ಆಗ್ತದೆ. ಹಾಗಾಗಿ ಈ ಸ್ಕೀಮನ್ನು ನಾವು ಜನರಿಗೋಸ್ಕರ ಕೊಟ್ಟಿದ್ದೇವೆ ಸರ್. ನಾವು ಇದರ ಮುಂಚೆ ಒಂದು ಪಕ್ಷಿಗೆರೆಯಲ್ಲಿ 10,000ಕ್ಕೆ ಪ್ಲಾಟ್ ಕೊಟ್ಟಿದ್ದೇವೆ. ಅದು ಎಲ್ಲ ನಾವು 95% 3 ತಿಂಗಳಲ್ಲಿ ಮಾರಿದ್ದೇವೆ. ಹಾಗೇನೆ ರೋಹನ್ ಸ್ಕ್ವೇರ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ 300 ಅಪಾರ್ಟ್ಮೆಂಟ್ 10 ದಿನದಲ್ಲಿ ಸೇಲ್ ಮಾಡಿದ್ದೇವೆ. 300 ಅಪಾರ್ಟ್ಮೆಂಟ್ಗಳು? ಹೌದು. ಅದು ಸಹ ನಮಗೆ ಈಗ ರೀಸೇಲ್ ಆಗ್ತದೆ. ಒಬ್ಬೊಬ್ಬರಿಗೆ ತೆಗೆದುಕೊಂಡವರಿಗೆ 30 ಲಕ್ಷ ರೂಪಾಯಿ ಲಾಭ ಆಗ್ತಾ ಇದೆ ರೀಸೇಲ್ ಮಾಡುವಂಥದ್ದು. ರೀಸೇಲ್. ಹಾಗಾಗಿ ನಾನು ಹೇಳ್ತೇನೆ, ಇದೊಂದು ಒಳ್ಳೆಯ ಸ್ಕೀಮು. ಯಾರೆಲ್ಲ ಇದರ ಉಪಯೋಗವನ್ನು ಪ್ರಯೋಜನವನ್ನು ತೆಗೆದುಕೊಳ್ತಾರೆ ಅವರಿಗೆ ರಿಯಲಿ ಬೆನಿಫಿಟ್ ಆಗ್ತದೆ ಸರ್. 31,000 ಕಂತು ಪಾವತಿ ಮಾಡುವಂತಹ ಒಂದು ಸ್ಕೀಮ್ ಅಲ್ವಾ ಸರ್ ಈ ಒಂದು ವಿಚಾರಗಳಲ್ಲಿ? ಸದ್ಯಕ್ಕೆ ಅಲ್ಲಿ ಯಾವ ರೀತಿ ಎಲ್ಲ ಫ್ಲಾಟ್ಗಳು, ಎಷ್ಟು ಫ್ಲಾಟ್ಗಳು ಬುಕ್ ಆಗಿದೆ, ಕಮರ್ಷಿಯಲ್ ಔಟ್ಲೆಟ್ಗಳು ಬುಕ್ ಆಗಿದೆ, ಜೊತೆಗೆ ಎಷ್ಟು ಬಾಕಿ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ, ಯಾಕಂದ್ರೆ ಈಗ ತೆಗೆದುಕೊಳ್ಬೇಕು ಅಂತ. ಹೌದು, ನೋಡಿ ಈಗ ಒಂದು 10 ದಿನದಲ್ಲಿ ಅಡ್ವರ್ಟೈಸ್ ನಾವು ಎಲ್ಲಾ ಕಡೆಯಲ್ಲಿ ಅಡ್ವರ್ಟೈಸ್ ಮಾಡಿದ್ದೇವೆ. ಹೌದು, ತುಂಬಾ ಅಡ್ವರ್ಟೈಸ್, ಜಾಹೀರಾತು ಇದೆಲ್ಲ ಆಗ್ತಿದೆ. ಯಾಕೆ ಹಾಕುದು? ಜನರಿಗೆ ಮುಟ್ಟಬೇಕು, ಜನರಿಗೆ ಒಂದು ಗೊತ್ತಾಗಬೇಕು. ಖಾಲಿ ಪ್ರಾಡಕ್ಟ್ ಮಾಡಿದ್ರೆ ಆಗುದಿಲ್ಲ, ಪ್ರಾಡಕ್ಟ್ ಅನ್ನು ರೀಚ್ ಆಗಬೇಕು. ನೀವೊಂದು ಪ್ರೀಚ್ ಮಾಡ್ತೀರಿ, ಪ್ರೀಚ್ ಮಾಡಿದ್ಮೇಲೆ ಅದು ರೀಚ್ ಆಗಬೇಕು. ಹಾಗೆ ನಾವೊಂದು ಪ್ರಾಡಕ್ಟ್ ಮಾಡಿದ್ದೇವೆ, ಅಡ್ವರ್ಟೈಸ್ ಹಾಕಿ ಜನರಿಗೆ ರೀಚ್ ಆಗುವ ಹಾಗೆ ಮಾಡ್ತಾ ಇದ್ದೇವೆ. ತುಂಬಾ ಜನರಿಗೆ ಅದು ರೀಚ್ ಆಗಿ ಕೆಲವರು ಬೈ ಮಾಡಿದ್ದಾರೆ. ಒಂದು 50% ನಮ್ದು ಸೇಲ್ ಆಗಿದೆ, ಇನ್ನು 50% ಉಂಟು. ಒಂದು 10 ದಿನದಲ್ಲಿ ಎಲ್ಲ ಸೇಲ್ ಆಗ್ಬಹುದು. ನಮ್ಗೆ ಉದ್ದೇಶ ಅಂದ್ರೆ ಮನೆ ಆಗ್ಬೇಕು, ನಮ್ಗೆ ಒಂದು ಕೆಲಸ ಆಗ್ತದೆ, ಜನರಿಗೆ ಒಂದು ಕೆಲಸ ಆಗ್ತದೆ. ಎಲ್ಲ ಉದ್ದೇಶ, ಒಳ್ಳೆ ಉದ್ದೇಶ ಇಟ್ಟು ಮತ್ತೆ ಇದು ಪ್ರಾಜೆಕ್ಟ್ ಆದ್ರೆ ಇನ್ನೊಂದು ಪ್ರಾಜೆಕ್ಟ್ ಹೋಗ್ಬೋದು. ನಮ್ಮ ಹತ್ರ ತುಂಬಾ ಪ್ರಾಜೆಕ್ಟ್ ಉಂಟು, ತುಂಬಾ ಐಡಿಯಾಸ್ ಉಂಟು. ಕರೆಕ್ಟ್.
ಈಗ 50% ಬುಕ್ ಆಗಿದೆ ಹಾಗಾದ್ರೆ ಸರ್ ಅಲ್ವಾ? ಈಗ 50% ಅವಕಾಶ ಇದೆ ತೆಗೆದುಕೊಳ್ಳಬೇಕು ಅಂತ ಬಂದಾಗ. ಇಲ್ಲಿ ಫ್ಲಾಟ್ಗಳಿವೆ, ಜೊತೆಗೆ ಕಮರ್ಷಿಯಲ್ ಔಟ್ಲೆಟ್ಗಳು ಕೂಡ ಇರುವಂಥದ್ದು. ಜೊತೆಗೆ ನಾನು ಕೇಳ್ಪಟ್ಟೆ ಈ ಒಂದು ರೋಹನ್ ಸಿಟಿಯಲ್ಲಿ ಸಿಟಿ ಕ್ಲಬ್ ಅನ್ನುವಂಥದ್ದು, ಅಂದರೆ ಮನೋರಂಜನೆಗೆ ಅವಕಾಶ ಇರುವಂತಹ ಎಲ್ಲ ಒಂದು ವಿಚಾರಗಳು ಅಲ್ಲಿ ಇರುತ್ತೆ ಅನ್ನುವಂಥ ರೋಹನ್ ಸಿಟಿ ಕ್ಲಬ್. ಇದು ಕೂಡ ಸೌಂಡ್ ಮಾಡ್ತಾ ಇದೆ. ಏನು ಸರ್ ರೋಹನ್ ಸಿಟಿಯಲ್ಲಿ ಈ ಸಿಟಿ ಕ್ಲಬ್ ಅನ್ನುವಂಥದ್ದು ಏನು? ಬಹುಶಃ ಇದು ಮಂಗಳೂರಿಗೆ ಹೊಸತಾಗಿರುವಂಥ ಒಂದು ಕಾನ್ಸೆಪ್ಟಾ? ನೋಡಿ ಸರ್, ನಮ್ದ್ರಲ್ಲಿ ಪ್ರಾಜೆಕ್ಟ್ ಈ ತರ ಉಂಟು. ಗ್ರೌಂಡು ಫಸ್ಟ್, ಸೆಕೆಂಡ್ ಕಮರ್ಷಿಯಲ್ ಸ್ಕ್ವೇರ್ ಶಾಪ್ಸ್ ಉಂಟು. ಓಕೆ. 3rd, 4th ಮತ್ತೆ 5th ಫ್ಲೋರ್, 3 ಫ್ಲೋರ್ 1,500 ಕಾರ್ ಪಾರ್ಕ್ ಪ್ರೊವೈಡ್ ಮಾಡಿದ್ದೇವೆ ನಾವು. 1,500 ಕಾರ್? ಹೌದು, ಕಾರನ್ನು ನಿಲ್ಲಿಸುವಂತ. ಓಕೆ. ಅದು ಮಲ್ಟಿ ಲೆವೆಲ್ ಕಾರ್ ಪಾರ್ಕ್ ಎಂದು ನಾವು ಇದು ಮಾಡಿದ್ದೇವೆ. ಅದು 1,500 ಕಾರ್ ತನಕ ಪಾರ್ಕ್ ಮಾಡಲಿಕ್ಕೆ ವ್ಯವಸ್ಥೆ ಉಂಟು. ಓಕೆ. ಅದರ ನಂತರ ಬರುವುದು 6ನೇ ಫ್ಲೋರ್. ಓಕೆ. 6ನೇ ಫ್ಲೋರಲ್ಲಿ ನಾವು 80,000 ಚದರ ಸ್ಕ್ವೇರ್ ಫೀಟ್ ಇದ್ದು ನಾವು ಸಿಟಿ ಕ್ಲಬ್ ಮಾಡಿದ್ದೇವೆ. ಇದು ಸಿಟಿ ಕ್ಲಬ್ ಮಾಡುವ ಉದ್ದೇಶ ಏನೆಂದ್ರೆ, ಖಾಲಿ ಮನೆ ಇದ್ದು ಏನು ಪ್ರಯೋಜನ ಇಲ್ಲ. ಕರೆಕ್ಟ್. ಇಲ್ಲಿ ಕಡಿಮೆಯಲ್ಲಿ ಒಂದು 25 ಟೈಪ್ ಇದ್ದು ಜನರಿಗೆ ಒಂದು ಫೆಸಿಲಿಟಿ ಉಂಟು. ಸ್ವಿಮ್ಮಿಂಗ್ ಪೂಲು, ಜಿಮ್ಮು, ಜಕೂಸಿ, ಸೋನಾ, ಬ್ಯಾಡ್ಮಿಂಟನ್, ಸೆಟಲ್ ಕೋರ್ಟು, ಚಿಕ್ಕ ಮಕ್ಕಳಿಗೆ. ಈಗ ನೋಡಿ, ಈಗ ದೊಡ್ಡವರು ಬರ್ತಾರೆ, ಅವ್ರು ಜಿಮ್ಮಿಗೆ ಹೋಗ್ತಾರೆ, ಆ ಮಕ್ಕಳಿಗೆ ಆಡ್ಬೋದು ಅಲ್ಲಿ, ಚಿಕ್ಕ ಮಕ್ಕಳಿಗೆ ಆಡ್ಲಿಕ್ಕೆ. ಹಾಗೆ ಪ್ರಾಯದವರು ಇರ್ತಾರೆ, ಸೀನಿಯರ್ಸ್, ಅವರಿಗೆ ವಾಕ್ ಮಾಡೋದು, ಅದು ದೊಡ್ಡ ವಾಕಿಂಗ್ ಟ್ರ್ಯಾಕ್ ಉಂಟು. ಹಾಗೆ ಸ್ಪಾ, ಓಕೆ, ಮೂವಿ ನೋಡಬೇಕಾದ್ರೆ ಒಂದು ಚಿಕ್ಕ ಮೂವಿ ಥಿಯೇಟರ್, ಓಕೆ, ಹಾಗೆ ಎಲ್ಲ ಫೆಸಿಲಿಟಿ ಉಂಟು. ಒಂದು ಪಾರ್ಟಿ ಮಾಡೋದಾದ್ರೆ, ಈಗ ದೊಡ್ಡವರಿಗೆ ಪಾರ್ಟಿಗೆ ಹೋಗ್ತಾರೆ ಅಂದ್ರೆ ಒಂದು ಮದುವೆ ಪಾರ್ಟಿ, ಮಕ್ಕಳು ಅದು ಇಂಟ್ರೆಸ್ಟ್ ಇರಲ್ಲ, ಅವರಿಗೆ ಆಡ್ಲಿಕ್ಕೆ ಬೇಕು, ಅಲ್ಲಿ ಆಡ್ಬೋದು. ಹಾಗೆ ಎಲ್ಲವನ್ನು ತಲೆಯಲ್ಲಿಟ್ಟು ನಾವೊಂದು ಸಿಟಿ ಕ್ಲಬ್ ಮಾಡಿದ್ದೇವೆ. ಅದು ಮೆಂಬರ್ಶಿಪ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೇವೆ. ಓಕೆ, ಓಕೆ. ಹೊರಗಿನವರು ಸಹ ನಾವು ತೆಗೆದುಕೊಳ್ತಾ ಇದ್ದೇವೆ, ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೇವೆ. ಓಕೆ. ಅದು ಸಹ ನಮ್ದು ಏನಂದ್ರೆ, ಅದು ನಾವು ರೋಹನ್ ಕಾರ್ಪೊರೇಷನ್ ಮೇಂಟೈನ್ ಮಾಡೋದು. ಹೊರಗಿನವರಿಗೂ ಕೂಡ ಅವಕಾಶ ಉಂಟು. ಓಕೆ, ಓಕೆ. ಮತ್ತೆ ರೋಹನ್ ಕಾರ್ಪೊರೇಷನ್ ಅದು ರನ್ ಮಾಡುದು. ರೋಹನ್ ಕಾರ್ಪೊರೇಷನ್ 24 hours ರನ್ ಮಾಡ್ತದೆ, 2 ಶಿಫ್ಟ್ ಅಲ್ಲಿ. ಯಾಕೆಂದ್ರೆ ಹೆಚ್ಚಿನವರಿಗೆ ಈಗ ರಾತ್ರಿ ಬೇಗ ಹೇಳ್ತಾರೆ, ನಿದ್ದೆ ಬೀಳಲ್ಲ, ಅವರಿಗೆ ಬಂದು ಎಕ್ಸರ್ಸೈಸ್ ಏನಾದ್ರು ಮಾಡ್ಬೋದು. ದಿಸ್ ಇಸ್ ದ ಒನ್ ಫೆಸಿಲಿಟಿ. ಅದು ಓಕೆ, ಓಪನ್ ಇಡ್ಬೋದು, ಆದ್ರೆ ಪಾರ್ಕಿಂಗ್ ಬೇಕಲ್ಲ. ಕರೆಕ್ಟ್. ಇಲ್ಲಿ ಪಾರ್ಕಿಂಗ್ ಸಹ ಉಂಟು, ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಹೌದು. ಎಲ್ಲ ಐಡಿಯಾವನ್ನು ಮನಸ್ಸಿನಲ್ಲಿ ಹಾಕಿ ನಾವು ಒಳ್ಳೆಯ ಪ್ರಾಜೆಕ್ಟ್ ಅನ್ನು ಕೊಡ್ತಾ ಇದ್ದೇವೆ. ಇದು ಸಿಟಿ ಕ್ಲಬ್. ಕರೆಕ್ಟ್. ಅದಕ್ಕೆ ನಾವು ಅದು ಹೇಳಬೇಕು, ಯಾಕೆಂದರೆ ತುಂಬ ಕಡೆಯಲ್ಲಿ ಫೆಸಿಲಿಟಿ ಉಂಟು, ಬಟ್ ಇದು 24 hours ಇದು ಮಾಡುವ ಫೆಸಿಲಿಟಿ ಎಲ್ಲಿ ಇಲ್ಲ. ಕರೆಕ್ಟ್, 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 ಕರೆಕ್ಟ್. ಮತ್ತೆ ಮೆಂಬರ್ಶಿಪ್ ಮಾಡಿ ಇದು ಮಾಡುವುದು ಇಲ್ಲ. ಮತ್ತೆ ಹೃದಯ ಭಾಗದಲ್ಲಿ ಇರಲ್ಲ, ನೀವು ಒಂದು ಎಲ್ಲಿಯಾದ್ರೂ ಒಂದು, ಇದು ಹೃದಯ ಭಾಗದಲ್ಲಿ ಉಂಟು. ಮತ್ತೆ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಇನ್ನೊಂದು ವಿಶಿಷ್ಟತೆ ಏನೆಂದ್ರೆ, ನಾವು ಬೇಸ್ಮೆಂಟ್ ಮಾಡುವುದಿಲ್ಲ. ಬೇಸ್ಮೆಂಟ್ ಇಲ್ಲ. ಯಾಕೆ ಹೇಳಿದ್ರೆ, ಮಳೆಗೆ ಬಂದ ನೀರು ತುಂಬುತ್ತದೆ, ಕಾರು ಮುಳುಗ್ತದೆ, ಇದೆಲ್ಲ ತಲೆಬಿಸಿ ಉಂಟು. ಹಾಗೆ ನಾವು ವಿ ಡೋಂಟ್ ಡೂ ಬೇಸ್ಮೆಂಟ್, ನಾವು ಸ್ಟ್ರೇಟ್ ಅವೇ ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ಮಾಡಿದ್ದೇವೆ. ಓಕೆ. ಇಲ್ಲಿ 3rd ಲೆವೆಲ್ ಅಲ್ಲಿ ಇರುವಂತದ್ದು ತಾವು ಹೇಳಿರುವಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆ 3rd ಲೆವೆಲ್, ನೇರಳೆ ಲೆವೆಲ್. ಓಕೆ. ಮತ್ತೆ ಕ್ಲಬ್ ಇರೋದು 6th ಫ್ಲೋರ್ ಅಲ್ಲಿ. ಓಕೆ. ನಮ್ದು ಫ್ಲಾಟ್ ಸ್ಟಾರ್ಟ್ ಆಗೋದು 7th ಫ್ಲೋರ್ ನಿಂದ 26 ಮಾಳಿಗೆ ತನಕ. 7th ಫ್ಲೋರ್ ಇಂದ 26 ಮಾಳಿಗೆ ತನಕ ಫ್ಲಾಟ್ ಸ್ಟಾರ್ಟ್ ಆಗುವಂತದ್ದು. ಓಕೆ, ಓಕೆ, ಓಕೆ. ಅದು ಸಹ ಉಂಟಲ್ಲ, ಎಲ್ಲ ಪರ್ಮಿಷನ್ ಮಾಡಿ ಎಲ್ಲ ಬ್ಯಾಂಕ್ಗಳಿಗೆ ಅಪ್ರೂವ್ ಮಾಡಿದ್ದೇವೆ. ಎಲ್ಲ ನ್ಯಾಷನಲೈಸ್ ಅವರು ಇದು ಕೋಆಪರೇಟಿವ್ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಹೇಳಿದ್ರಿ 31,000 ಕಂತು ಪಾವತಿ ಮಾಡುವಂತ, ಜೊತೆಗೆ ಸೌಲಭ್ಯಗಳ ಬಗ್ಗೆ. ಬ್ಯಾಂಕ್ಗಳು ಏನಾದರೂ ರೋಹನ್ ಸಿಟಿಯಲ್ಲಿ ಈ ಒಂದು ಪ್ರಾಜೆಕ್ಟಿಗೆ ಏನಾದರೂ ಯಾವ ರೀತಿ ಒಪ್ಪಂದಗಳನ್ನ ಮಾಡ್ಕೊಂಡಿದ್ರೆ, ಏನಾದರೂ ಅವಕಾಶಗಳಿವೆಯಾ ತಮ್ಮ ಗ್ರಾಹಕರಿಗೆ? ಬ್ಯಾಂಕಿನಿಂದ ಏನಾದರೂ ಅನುಕೂಲಗಳು, ಅವಕಾಶಗಳು ಏನಾದರೂ ಮಾತನಾಡಿದ್ರೆ ಸರ್ ಹೇಗೆ? ಸರ್, ನಾವು ಯಾರು ನಮ್ಮ ಗ್ರಾಹಕರು ಲೋನ್ ಬೇಕಾದ್ರೆ ನಾವು ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳಿಂದ ಅಪ್ರೂವ್ ಮಾಡಿದ್ದೇವೆ. ತಾವುಗಳು ಪ್ರಾಜೆಕ್ಟ್ ಅಪ್ರೂವ್ ಮಾಡಿದ್ದೇವೆ. ಹಾಗಾಗಿ ನ್ಯಾಷನಲೈಸ್ ಆಗ್ಬಹುದು, ಕೋಆಪರೇಟಿವ್ ಬ್ಯಾಂಕ್ ಆಗ್ಬಹುದು, ಆರ್ ಶೆಡ್ಯೂಲ್ ಬ್ಯಾಂಕ್ ಆಗ್ಬಹುದು, ಎಲ್ಲ ಬ್ಯಾಂಕಿನಿಂದ ನಾವು ಅಪ್ರೂವ್ ಮಾಡಿದ್ದೇವೆ. ಓಕೆ. ಹಾಗಾಗಿ ಅವರಿಗೆ ನಾವು ಲೋನ್ ಅನ್ನು ಅರೇಂಜ್ಮೆಂಟ್ ಮಾಡಿ ಕೊಡ್ತಾ ಇದ್ದೇವೆ. ಅದು ಸಹ ತಿಂಗಳುಗಟ್ಟಲಿಕ್ಕೆ ಆಗಿರಲಿಲ್ಲ. ನಮಗೆ ಇದಕ್ಕೆ ಜಾಯಿಂಟ್ ವೆಂಚರ್ ಪಾರ್ಟ್ನರ್ ಆಗಿ ರಾಜೇಂದ್ರ ಕುಮಾರ್ ಅವರು ಬಂದಿದ್ದಾರೆ, SCDC ಬ್ಯಾಂಕ್ ಚೇರ್ಮನ್. ಅವರು ನಮ್ಮ ಮಿತ್ರರು, ಅವರು ಬಂದಿದ್ದಾರೆ. ಅವರು ನಮಗೆ ಖಾಲಿ 24 ಗಂಟೆಯಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ, ಯಾವುದಕ್ಕೆ ಯಾರಾದ್ರೂ ಮನೆ ಬೈ ಮಾಡುವುದಾದ್ರೆ. ಹಾಗಾಗಿ SCDC ಬ್ಯಾಂಕ್ನಿಂದ ಸಹ ಅಪ್ರೂವ್ ಮಾಡಿದ್ದೇವೆ. ಇದೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಬ್ಯಾಂಕಿನವರು ಕೂಡ ಸ್ಪಂದನೆ ಇದೆ. ಹೌದಪ್ಪ, ಎಲ್ಲರಿಗೂ ನೋಡಿ, ನಾವು ಈಗ ವ್ಯಾಪಾರ ಮಾಡುವ ಎಲ್ಲರಿಗೂ ಬೆನಿಫಿಟ್ ಉಂಟಲ್ಲ. ಈಗ ನಾವು ಒಂದು ಪ್ರಾಜೆಕ್ಟ್ ಕಟ್ಟುವಾಗ ಸಿಮೆಂಟ್, ಸ್ಟೀಲ್ ಸೇಲ್ ಅವರಿಗೂ ಬೆನಿಫಿಟ್ ಉಂಟು, ಪೇಂಟ್ ಕೆಲಸ ಮಾಡುವವರಿಗೂ ಬೆನಿಫಿಟ್ ಉಂಟು, ಹಾಗೆ ಬ್ಯಾಂಕಿನವರಿಗೂ ಬೆನಿಫಿಟ್ ಉಂಟು. ಇದೆಲ್ಲ ಜೋಡಣೆ.
ಕರೆಕ್ಟ್ 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 ಇದೆಲ್ಲ ಜೋಡಣೆ, ಎಲ್ಲರೂ ಒಟ್ಟಿಗೆ ಆಗಿ ಮಾಡೋದು, ಖಾಲಿ ಒಬ್ಬೊಬ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಜ ನಿಜ ನಿಜ. ಎಲ್ಲರೂ ಸಪೋರ್ಟ್, ನಾವು ಖಾಲಿ ಒಂದು ಮುಂದೆ ಮಾತ್ರ ಹೆಸರು ಮಾತ್ರ ನಮ್ದು ಕಾಣ್ತದೆ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದರೆ ಮಾತ್ರ. ಕರೆಕ್ಟ್ ಕರೆಕ್ಟ್. ನಮ್ಮೊಂದು ವಿಷನ್ ಉಂಟು, ಅದಕ್ಕೆ ತುಂಬಾ ಜನ ಪ್ರೊವಿಷನ್ ಆಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಕರೆಕ್ಟ್. ಹಿಂದಿನಿಂದಲೂ ಕೂಡ ಜಾಬ್ ಆಪರ್ಚುನಿಟೀಸ್ ಅಂತ ಬಂದಾಗ ರೋಹನ್ ಕಾರ್ಪೊರೇಷನ್, ರೋಹನ್ ಮೊಂಟೇರೋ ಅವರು ಇದಕ್ಕೆ ಪ್ರಮುಖವಾಗಿರುವಂಥ ಆದ್ಯತೆಯನ್ನು ಕೊಟ್ಟವರು. ಇಂದು ಬೃಹತ್ತಾಕಾರವಾಗಿರುವಂಥ ಪ್ರಾಜೆಕ್ಟ್ ಬರ್ತಾ ಇದೆ ಅಂತ ಬಂದಾಗ ಬಹಳಷ್ಟು ಉದ್ಯಮಗಳು ಕೂಡ ಸೃಷ್ಟಿ ಆಗ್ತಾ ಇದೆ, ನಮ್ಮ ಮಂಗಳೂರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಸರ್ ಈ ರೋಹನ್ ಸಿಟಿ ಜೊತೆಗೆ ರೋಹನ್ ಕಾರ್ಪೊರೇಷನ್ ಎಷ್ಟು ಪೂರಕವಾಗಿದೆ ಆ ಒಂದು ವಿಚಾರದಲ್ಲಿ ಸರ್? ಸರ್ ಎಷ್ಟು ಪ್ರಾಜೆಕ್ಟ್, ನಮ್ದೀಗ 9 ಪ್ರಾಜೆಕ್ಟ್ ಉಂಟು ಸರ್. ಹೌದು, ಎಲ್ಲ ಕಡೆಯಲ್ಲಿ ಪ್ರಾಜೆಕ್ಟ್ ಮಾಡುವ ನಮಗೆ ಒಂದು ಆಸಕ್ತಿ ಉಂಟು. ತುಂಬ ಕಡೆಯಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ, ಕೆಲವು ಕಡೆಯಲ್ಲಿ ಲೇಔಟ್ಸ್ ಮಾಡ್ತಾ ಇದ್ದೇವೆ, ಕೆಲವು ಕಡೆಯಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡುವಾಗ ನಮಗೆ ಜನ ಬೇಕೇ ಅಲ್ಲ. ಹೌದು ಹೌದು. ನಮ್ಮಲ್ಲಿ ತುಂಬ ಆಪರ್ಚುನಿಟಿ ಇದೆ, ಯಾರಿಗೆ ರಿಯಲಿ ಕೆಲಸ ಮಾಡಲಿಕ್ಕೆ ಮನಸ್ಸುಂಟು. ನಮ್ಮದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಲಿ, ಎಲೆಕ್ಟ್ರಿಕಲ್, ಪ್ಲಂಬರ್ ಆರ್ ಸೇಲ್ಸ್, ಮಾರ್ಕೆಟಿಂಗ್, ತುಂಬ ಕೆಲಸದ ಆಪರ್ಚುನಿಟಿ ಇದೆ. ಅವರು ನಮ್ಮ ಕಚೇರಿಯನ್ನು ಸಂಪರ್ಕಿಸಿದರೆ, ಅವರ CV ಕಳಿಸಿ ಬಂದ ಸಂಪರ್ಕಿಸಿದರೆ ಅವರಿಗೆ ರಿಯಲಿ ಅವರಿಗೆ ಆಪರ್ಚುನಿಟಿ ನಾವು ಕೊಡ್ತಾ ಇದ್ದೇವೆ ಸರ್. ಮತ್ತು ನಮ್ಮದರಲ್ಲಿ ಒಂದು ವಿಶಿಷ್ಟತೆ ಅಂದರೆ ನಮಗೆ ಮಂಗಳೂರು ಈ ನಗರದವರಿಗೆ ಸಿಗ್ತದೆ. ಮಂಗಳೂರು ನಗರದವರೆಗೆ ಹೌದು, ಯಾಕೆಂದರೆ ಲೋಕಲ್ ಅದೊಂದು ಬೆನಿಫಿಟ್. ಹಾಗಾಗಿ ನಮಗೆ ತುಂಬ ಆಪರ್ಚುನಿಟಿ ಉಂಟು ಸರ್. ಓಕೆ, ಜಾಬ್ ಆಪರ್ಚುನಿಟೀಸ್ ಇದೆ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಅಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಆದರೆ ಏನಾದರೂ ಮಾಡಬೇಕು ಅನ್ನೋ ಒಂದು ವಿಷನ್ ಇರಬೇಕು ಅಲ್ವಾ ಸರ್? ನೋ ಡೌಟ್. ಯಾಕೆಂದರೆ ರೋಹನ್ ಮೊಂಟೇರೋ ಅವರು ಕೂಡ ಬಂದಿರುವಂಥ ಅದೇ ರೀತಿ ಅತ್ಯಂತ ಕಠಿಣ ಪರಿಶ್ರಮದಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದಂಥ ವ್ಯಕ್ತಿ. ಜಸ್ಟ್ ಇಮ್ಯಾಜಿನ್, 10ನೇ ತರಗತಿ ಓದಿದಂತಹ ವ್ಯಕ್ತಿ ಈಗ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಇಷ್ಟು ಚೆನ್ನಾಗಿ ಅತ್ಯದ್ಭುತವಾಗಿ ಅವರು ನಿಭಾಯಿಸ್ತಾ ಇದ್ದಾರೆ ಅಂತ ಬಂದಾಗ, ಯುವ ಉದ್ಯಮಿ ಕೂಡ ಹೌದು, ಈ ಒಂದು ಯುವಕನಾಗಿ ಈ ಒಂದು ಸಾಧನೆಯನ್ನು ಮಾಡ್ತಾರೆ ಅಂತ ಬಂದಾಗ ಅವರೊಂದು ಪರಿಶ್ರಮ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಅದಕ್ಕೆ ಬಹಳಷ್ಟು ಖುಷಿ ಇದೆ ಸರ್. ಜೊತೆಗೆ ಈ ಒಂದು ಪ್ರಾಜೆಕ್ಟ್ನಲ್ಲಿ ಇನ್ನೊಂದು ಬರುವಂತಹ ಪ್ರಶ್ನೆ, ತಾವು ಈಗಾಗಲೇ ಹೇಳಿದ್ದೀರಾ, ಆದರೆ ಪಕ್ಷಿಕೆರೆಯ ಪ್ರಾಜೆಕ್ಟ್ ಕೂಡ ಬಂದಿತ್ತು. ತದನಂತರ ಈಗ ಬಂದಿರುವಂಥದ್ದು ಈ ಒಂದು ಪ್ರಾಜೆಕ್ಟ್, ಮುಂದೆ ಯಾವ ಪ್ರಾಜೆಕ್ಟ್ ಬರ್ತಾ ಇದೆ ಅನ್ನುವಂತಹ ಒಂದು ಕುತೂಹಲಗಳ ಜೊತೆಗೆ ನಾವು ಕೇಳಿರುವಂಥ ಕುಲಶೇಖರದಲ್ಲಿರುವಂತಹ ಬೃಹತ್ತಾಕಾರವಾಗಿರುವಂಥ ಒಂದು ಮಾಲ್ ಏನಿದೆ, ಆ ಮಾಲನ್ನು ರೋಹನ್ ಮೊಂಟೇರೋ ಅವರು ತೆಗೆದುಕೊಳ್ತಾ ಇದ್ದಾರೆ, ರೋಹನ್ ಮೊಂಟೇರೋ ಅವರು ಪರ್ಚೇಸ್ ಮಾಡಿದ್ದಾರೆ. ಒಂದು ಪೊರಿಸುವ ಅಂತ ಹೇಳುವವರು ಕೂಡ ಇದ್ದಾರೆ ಸರ್. ಯಾಕಂತ ಹೇಳಿದ್ರೆ ಬೃಹದಾಕಾರವಾಗಿಂಥ ಮಾಲ್ ಮತ್ತು ಕುಲಶೇಖರ, ಸೊ ಅದನ್ನು ರೋಹನ್ ಮೊಂಟೇರೋ ಅವರು ತೆಗೆದುಕೊಂಡಿದ್ದಾರೆ. ಹೌದಾ ಸರ್? ಹೇಗೆ ಸರ್? ನಾವು ಒಂದು 4 ತಿಂಗಳ ಮುಂಚೆ ಮಾಲನ್ನು ಪರ್ಚೇಸ್ ಮಾಡಿದ್ದೇವೆ. ಆ ಮಾಲು ಕಳೆದ 7-8 ವರ್ಷದಿಂದ ಹಾಗೇನೇ ಇತ್ತು. ಹೌದು ನೋಡಿ, ಹಾಗೇನಿದ್ರೆ ಏನು ಪ್ರಯೋಜನ? ಅದರಲ್ಲಿ ಒಂದು 6 ಎಕರೆ ಜಾಗ ಉಂಟು, ಒಳ್ಳೆಯ ಮಾಲು, ಅದರಲ್ಲಿ ಒಂದು 10 ಲಕ್ಷ ಸ್ಕ್ವೇರ್ ಫೀಟ್, ಒಂದು 1.1 ಮಿಲಿಯನ್ ಸ್ಕ್ವೇರ್ ಫೀಟ್ ಉಂಟು. ಓಕೆ, ನೋಡಿ, ಅದನ್ನೊಂದು ಡೆಸ್ಟಿನಿ ಮಾಲ್ ಮಾಡಿದರೆ ಜನರಿಗೊಂದು ಒಳ್ಳೆಯ ಅವಕಾಶ ಸಿಗ್ತದೆ. ಈಗ ಆ ಸೈಡಲ್ಲಿ ಒಂದು ಅವಕಾಶ ಉಂಟು, ಯಾಕೆಂದರೆ ಇದು ಹೈವೇಗೆ ಟಚ್ ಆಗಿ ಉಂಟು, ಎಲ್ಲದಕ್ಕೆ ಕನೆಕ್ಟಿವಿಟಿ ಆಗಿ ಉಂಟು. ಅಲ್ಲಿ ಅದೊಂದು ಮಾಲ್ ಆದರೆ ಜನರಿಗೆ ಹೆಲ್ಪ್ ಆಗ್ತದೆ. ಹಾಗಾಗಿ ಮತ್ತೆ ಒಂದು 900ರಿಂದ 1,000 ಜನರಿಗೆ ಕೆಲಸ ಸಿಗ್ತದೆ. ಕರೆಕ್ಟ್ 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 ಕರೆಕ್ಟ್. ನಮಗೆ ಅದೊಂದು ಧೈರ್ಯ ಉಂಟು ಸರ್. ನಾವು ಒಂದು ವ್ಯಾಪಾರ ಮಾಡಲಿಕ್ಕೆ ಇಳಿದಿದ್ದೇವೆ, ನಮಗೆ ಇಂಟ್ರೆಸ್ಟ್ ಉಂಟು. ಅದು ಮಾಲ್ ಎಲ್ಲ ಹೋಗಿ ತಿಂಗಳು 2023 ಡಿಸೆಂಬರ್ ಒಳಗೆ ನಾವು ಓಪನ್ ಆಗ್ತದೆ. ಡಿಸೆಂಬರ್ ಒಳಗಡೆ ಓಪನ್ ಆಗ್ತದೆ. ಓಕೆ, ಎಲ್ಲ ಕೆಲಸ ಎಲ್ಲ ಶುರು ಆಗಿದೆ. ಹಾಗಾಗಿ ಅದು ಆಗ್ತದೆ. ಓಕೆ, ರೋಹನ್ ಸರ್, ಈಗ ಇಷ್ಟು ಧೈರ್ಯ ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂದರೆ ಇಷ್ಟು ವರ್ಷಗಳಿಂದ ಆ ಒಂದು ಮಾಲ್ ಅದೇ ರೀತಿ ಇತ್ತು, ತಾವು ಕೂಡ ಹೇಳಿದಿರಿ. ನಿಮ್ಮ ವಿಷನ್ ಚೆನ್ನಾಗಿದೆ ಸರ್, ಬಟ್ ಯಾರು ಕೂಡ ತೆಗೆದುಕೊಳ್ಳಲಿಕ್ಕೆ ಮುಂದೆ ಬರೋ ರೋಹನ್ ಅವರು ತೆಗೆದುಕೊಳ್ತಾ ಇದ್ದಾರೆ ಅಂತ ಬಂದಾಗ, ಈಗ ಅದನ್ನು ಕ್ಯಾರಿ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಹೇಗೆ ಹೌ ಅನ್ನೋಂಥ ಪ್ರಶ್ನೆ. ಯಾಕಂದರೆ ಕುಲಶೇಖರದಲ್ಲಿ ಕೆಲವರು ಆ ಜಾಗವನ್ನು ಕೂಡ ಮೆನ್ಷನ್ ಮಾಡಿ ಹೇಳುವವರು ಕೂಡ ಇದ್ದಾರೆ. ರೋಹನ್ ಅವರ ವಿಷನ್ ಯಾವ ರೀತಿ ಇರ್ಬೋದು ಅನ್ನೋದು, ಯಾಕಂದರೆ ತಾವು ಭಾಳಷ್ಟು ಅಸಾಧ್ಯವಾದದನ್ನು ಸಾಧಿಸಿ ತೋರಿಸಿದವರು. ದ್ಯಾಟ್ಸ್ ವೈ ಸರ್. ಸರ್, ನಾನು ಹೇಳೋದು, ನಿಮ್ಮ ಉದ್ದೇಶ ಏನು? ಹಣ ಮಾಡುವುದಾ, ಸೇವೆ ಮಾಡುವುದಾ, ಎಲ್ಲ ಎಂಥದ್ದು ಉದ್ದೇಶ ಏನು? ನಿಮ್ಮ ಉದ್ದೇಶ ಕರೆಕ್ಟ್ ಇದ್ದರೆ ಉಂಟಲ್ಲ, ಯಾವ ಪ್ರಾಜೆಕ್ಟ್ ಸಹ ಕ್ಲಿಕ್ ಆಗ್ತದೆ ಸರ್. ಉದ್ದೇಶ ಕರೆಕ್ಟ್ ಇಡಬೇಕು. ಉದ್ದೇಶ ಇದ್ದರೆ ಕರೆಕ್ಟಾಗಿ ಕ್ಲಿಕ್ ಆಗ್ತದೆ. ಹಾಗಾಗಿ ನಿಮಗೆ ದೇವರ ದಯೆ ಬೇಕು ಫಸ್ಟ್ ಆಫ್ ಆಲ್. ಕರೆಕ್ಟ್. ದೇವರಿಲ್ಲದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ದೇವರ ದಯೆಯಿಂದ, ದೇವರ ಶಕ್ತಿಯಿಂದ, ನಮ್ಮ ಶಕ್ತಿ ಅಲ್ಲ, ದೇವರ ಶಕ್ತಿಯಿಂದ ನೀವು ಮುಂದೆ ಹೋದರೆ ಅದು ಕ್ಲಿಕ್. ಕರೆಕ್ಟ್ ಕರೆಕ್ಟ್. ಹಾಗಾಗಿ ದೇವರಿಗೆ ಮುಂದೆ ಇಟ್ಟು ನಮ್ಮ ಕೆಲಸ ನಾವು ಮಾಡೋದು, ನಮ್ಮ ಸೇವೆ ಮಾಡೋದು, ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್. ನಮ್ಮೊಟ್ಟಿಗಿದ್ದವರು ಎಲ್ಲವರನ್ನು ಬ್ಲೆಸ್ ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾಗಾಗಿ ನನಗೆ ಅದು ವಿಶ್ವಾಸ ಉಂಟು ಬ್ರದರ್. ಎಸ್ ಸರ್, ಎಸ್ ಸರ್. ಓಕೆ, ಬ್ಯೂಟಿಫುಲ್ ಬ್ಯೂಟಿಫುಲ್.
ಕುಲಶೇಖರದಲ್ಲಿರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಮಂಗಳೂರಿನ ಬಹುನಿರೀಕ್ಷಿತವಾಗಿರುವಂತಹ ಮಾಲನ್ನು ರೋಹನ್ ಮೊಂಟೇರೋ ಅವರು ಆ ಪ್ರಾಜೆಕ್ಟನ್ನು ಡಿಸೆಂಬರ್ನಲ್ಲಿ ಪೂರ್ಣಗೊಳಿಸ್ತಾರೆ ಅನ್ನುವಂಥದ್ದು ಭಾಳಷ್ಟು ಖುಷಿ ತರುವಂತಹ ವಿಚಾರ. ಇವೆಲ್ಲದರ ಜೊತೆಗೆ ಉದ್ಯೋಗ ಸೃಷ್ಟಿಯಾಗುತ್ತೆ, ಭಾಳಷ್ಟು ಜನರಿಗೆ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ ಆ ಒಂದು ಭಾಗದಲ್ಲಿ ಕುಲಶೇಖರದಲ್ಲಿ. ಜೊತೆಗೆ ರೋಹನ್ ಮೊಂಟೇರೋ ಅವರು ಪ್ರತಿ ಬಾರಿಯೂ ಕೂಡ ಉತ್ತಮ ಗುಣಮಟ್ಟದ ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್ ಮಾಡಲೇ ಇಲ್ಲ ನಮ್ಗೆ ಗೊತ್ತಿರುವಂತಹ ಪ್ರಕಾರ. ಇವೆಲ್ಲದರ ಜೊತೆಗೆ ಮೇಂಟೆನೆನ್ಸ್ಗೆ ಪ್ರಮುಖವಾಗಿರುವಂತಹ ಆದ್ಯತೆಯನ್ನು ತಾವು ಕೊಡ್ತೀರಾ ಪ್ರತಿ ಬಾರಿಯೂ ಕೂಡ. ಯಾಕೆ ಪರ್ಟಿಕ್ಯುಲರ್ ಆಗಿ ಕ್ವಾಲಿಟಿ ಆ್ಯಂಡ್ ಮೇಂಟೆನೆನ್ಸ್ಗೆ ರೋಹನ್ ಅವರು ಪ್ರತಿ ಬಾರಿ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ? ನೋಡಿ ಸರ್, ಕಟ್ಟೋದು ದೊಡ್ಡ ವಿಷಯ ಅಲ್ಲ. ಹೌದು. ಈಗ ನೀವೊಂದು ಬಟ್ಟೆ ತೆಗೆದುಕೊಳ್ತೀರಿ, ಇಲ್ಲಾಂದ್ರೆ ನೀವೊಂದು ಕಾರ್ ತೆಗೆದುಕೊಳ್ತೀರಿ, ಇಲ್ಲಾಂದ್ರೆ ನೀವೊಂದು ಮನೆ ಕಟ್ತೀರಿ. ಕಟ್ಟೋದು ದೊಡ್ಡ ವಿಷಯ ಅಲ್ಲ. ಒಂದ್ಸಾರಿ ನೀವು ಪೇಮೆಂಟ್ ಮಾಡಿದ್ರಿ, ನಿಮ್ಗೆ ಒಳ್ಳೆ ಬಟ್ಟೆ ಬಂತು, ಒಳ್ಳೆ ಕಾರ್ ಬಂತು, ಒಳ್ಳೆ ಮನೆ ಕಟ್ಟಿದ್ರಿ. ಕಟ್ಟೋದು ವಿಷಯ ದೊಡ್ಡದಲ್ಲ, ಬಟ್ ಮೇಂಟೆನೆನ್ಸ್ ಶುಡ್ ಬಿ ಮಸ್ಟ್. ಕರೆಕ್ಟ್. ನೀವು ಒಳ್ಳೆಯವಾಗಿ ಮೇಂಟೈನ್ ಮಾಡಿದರೆ ಮಾತ್ರ ಅದಕ್ಕೆ ಒಂದು ಚಂದ ಉಂಟು. ಕರೆಕ್ಟ್. ಹಾಂ, ಅದು ಚಂದ ಇರಬೇಕಾದ್ರೆ ನೀವು ಅದಕ್ಕೆ ಮೊದಲು ಹಾಕಿದ ಯಾವುದು ವಿಟಮಿನ್ ಅಂದರೆ ಅದಕ್ಕೆ ಇಂಗ್ರೀಡಿಯೆಂಟ್ ಏನು ಹಾಕ್ತಿರಲ್ಲ, ಅದು ಇಂಗ್ರೀಡಿಯೆಂಟ್ ನಿಮ್ಮದು ಸ್ಟಫ್ ಕರೆಕ್ಟ್ ಇರಬೇಕು. ಕರೆಕ್ಟ್. ಹಾಗಾಗಿ ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ಕಟ್ಟಿ ಒಳ್ಳೆ ಮೇಂಟೆನೆನ್ಸ್ ಆಗ್ತದೆ. ಖಾಲಿ ಕ್ವಾಲಿಟಿ ಇಲ್ಲದಿದ್ದರೆ ಮೇಂಟೆನೆನ್ಸ್ ಕರೆಕ್ಟ್ ಆಗಲ್ಲ. ಕ್ವಾಲಿಟಿ ಸಹ ಬೇಕು, ಮೇಂಟೆನೆನ್ಸು ಬೇಕು. ಮತ್ತು ಜನರು ಎಪ್ರಿಷಿಯೇಟ್ ಮಾಡ್ತಾರೆ ಸರ್, ಅವ್ರಿಗೆ ಗೊತ್ತಾಗ್ತದೆ, ಜನರು ಹುಷಾರಿದ್ದಾರೆ. ಈಗ ಏನು ಅಷ್ಟು ಏನು ಯಾರು ಸುಲಭ ಇಲ್ಲ, ಬಟ್ ಜನರು ಹುಷಾರಿರ್ತಾರೆ, ಅವರಿಗೆಲ್ಲ ಗೊತ್ತಿರ್ತದೆ. ಹಾಗಾಗಿ ದೇ ವಿಲ್ ಎಪ್ರಿಷಿಯೇಟ್ ಒಳ್ಳೆ ಮಾಡಿದರೆ. ಮತ್ತು ನೀವು ಒಳ್ಳೆ ಮಾಡಿದರೆ ಅದು ಒಳ್ಳೆ ಮಾಡ್ತಾ ಹೋಗ್ತೀರಿ ನೀವು. ಕರೆಕ್ಟ್. ಥಾಟ್ ಪ್ರೊಸೆಸ್ ಶುಡ್ ಬಿ ವೆರಿ ಗುಡ್. ಯಾಕೆಂದರೆ ನೀವು ಒಂದು ಏನಾದರೂ ಕ್ರಿಯೇಟ್ ಮಾಡುವ ಮುಂಚೆ ನಿಮ್ಮದು ಥಾಟ್ ಫಸ್ಟ್ ಹೋಗ್ತದೆ. ಥಾಟಲ್ಲಿ ನೀವು ಅದನ್ನು ಕರೆಕ್ಟ್ ಮಾಡಬೇಕು. ಜೊತೆಗೆ ಇದು ಮೇಂಟೆನೆನ್ಸ್ ಬಗ್ಗೆ ಪ್ರತಿ ಬಾರಿಯೂ ಕೂಡ ತಾವು ಆ ಒಂದು ವಿಚಾರಗಳೇ ಪರ್ಟಿಕ್ಯುಲರ್ ಆಗಿ ಬಹಳಷ್ಟು ಮುತುವರ್ಜಿನ ವಹಿಸ್ತಾರೆ ರೋಹನ್ ಅವರು. ಇವೆಲ್ಲದರ ಜೊತೆಗೆ ರೋಹನ್ ಅವರು ಸಿಟಿ ಕ್ಲಬ್ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಅದರಲ್ಲಿ ಒಳ್ಳೆಯ ಫೆಸಿಲಿಟೀಸ್ಗಳಿವೆ. ಯಾವ ರೀತಿ ಅಂದರೆ ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಜಿಮ್ಗಳಿಂದ ಹಿಡಿದು ಭಾಳಷ್ಟು ಒಂದು ಒಳ್ಳೆಯ ಫೆಸಿಲಿಟಿ ಇರುವಂಥದ್ದು, ಸ್ಮಾಲ್ ಥಿಯೇಟರ್ಗಳು ಕೂಡ ಇರುವಂಥದ್ದು. ಆ ಬಗ್ಗೆ ಕೂಡ ಒಂದು ವಿಷುವಲ್ ಮಾಡ್ತಾ ಇದೆ, ನೋಡ್ಕೊ. ಓಕೆ, ಇದು ಸುಂದರವಾಗಿರುವಂತಹ ರೋಹನ್ ಸಿಟಿ ಕ್ಲಬ್ನ ಒಂದು ಸುಂದರವಾಗಿರುವಂತಹ ಚಿತ್ರಣ. ಇವೆಲ್ಲದರ ಜೊತೆಗೆ ರೋಹನ್ ಮೊಂಟೇರೋ ಅವರು ಒಂದು ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಚಾಲೆಂಜನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಚಾಲೆಂಜ್ಗಳ ಹಿಂದೆ ಏನಿದೆ ಅನ್ನುವಂಥದ್ದು ಈ ಒಂದು ವಿಚಾರವನ್ನು ಕೇಳ್ಬೋದು. ಚಾಲೆಂಜ್ಗಳ ಹಿಂದೆ ಒಂದು ಗುಂಡಿಗೆ ಇರುತ್ತೆ, ಧೈರ್ಯ ಇರುತ್ತೆ. ಇವೆಲ್ಲದರ ಜೊತೆಗೆ ಕೈ ನಿಲಿಕೆ ಕಾಸು ಬೋರ್ಡ್ ಅಂತ ಹೇಳ್ತಾರೆ ನಮ್ಮ ತುಳುವಿನಲ್ಲಿ ಹೇಳಬೇಕು ಅಂತ ಬಂದಾಗ. ಅಂದರೆ ಒಳ್ಳೆಯ ಮನಿ ಪವರ್ ಬೇಕು ಅನ್ನುವಂಥದ್ದು. ರೋಹನ್ ಮೊಂಟೇರೋ ಅವರು ಬಡತನ ಫ್ಯಾಮಿಲಿಯಿಂದ ಬಂದರು, 10ನೇ ತರಗತಿಯನ್ನು ಕಲ್ತಿದ್ರು. ಆದರೆ ಹೇಗೆ ಈ ಸಾಧನೆಯನ್ನು ಮಾಡಿದರು, ಹೇಗೆ ಅವರ ಬ್ಯಾಕ್ ಬೋನ್ ಆಗಿ ಯಾರಿದ್ದಾರೆ, ಫಂಡಿಂಗ್ ಯಾರು ಮಾಡ್ತಾರೆ, ಅಥವಾ ಇಷ್ಟು ಬೃಹದಾಕಾರವಾಗಿರುವಂಥ ಯೋಜನೆಗಳನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಬಂದಾಗ ಹಣ ಹೂಡಿಕೆ ಹೇಗೆ ಮಾಡ್ತಾರೆ ಅಂತ ಪ್ರಶ್ನೆ ಬರುತ್ತೆ ಸರ್ ಜನರಿಗೆ. ಏನು ಹೇಳ್ತಾರೆ ಸರ್ ರೋಹನ್ ಮೊಂಟೇರೋ ಅವರು, ಹೇಗೆ, ಹೌ ಪಾಸಿಬಲ್? ಸರ್, ನಾನು ಇದು ಎಲ್ಲ ಯಂಗ್ಸ್ಟರಿಗೆ ಅಪ್ಲೈ ಆಗ್ತದೆ. ಎಸ್, ಎಲ್ಲ ಯಂಗ್ಸ್ಟರ್ಗೆ ಅಪ್ಲೈ ಆಗ್ತದೆ. ಯಾಕೆ ಹೇಳಿದರೆ ಇದು ಜನರು 100ಕ್ಕೆ 100 ಕೇಳುವ ಒಂದು ಕ್ವಶನ್ ಫಸ್ಟ್ ಕೇಳೋದು. ಕರೆಕ್ಟ್. ಕಾಸು ಹೊಲ್ತು ಬರ್ಪುಂಡು, ದುಡ್ಡು ಹೊಲ್ತು ಹಿಡ್ದು. ಕರೆಕ್ಟ್. ಓಕೆ, ಡೆಫಿನೆಟ್ಲಿ ಅದು ಒಳ್ಳೆ ಕ್ವಶನ್. ಬಟ್ ನಾನು ಹೇಳೋದು ನಿಮ್ಮ ಹತ್ರ ಮತ್ತು ನಿಮ್ಮ ವಾಹಿನಿ ಥ್ರೂ ಹತ್ರ ಎಲ್ಲ ವೀಕ್ಷಕರಿಗೆ ಮತ್ತು ಹಾಗೆಯೇ ಯಂಗ್ಸ್ಟರ್ನವರಿಗೆ ನಮ್ಮ ಹತ್ರ ಒಂದು ವಿಷನ್ ಇರಬೇಕು. ನಮ್ಮ ಹತ್ರ ಒಂದು ವಿಷನ್ ಇದ್ದರೆ ನಮಗೆ ಅದು ಪ್ರೊವಿಷನ್ ಬರ್ತದೆ. ಓಕೆ. ತುಂಬ ಜನರು ಇದ್ದಾರೆ ಸರ್ ಹಣ ಕೊಡುವವರು. ಹಾಂ, ನೀವು ಬಿಸ್ನೆಸ್ ಮಾಡಿದರೆ, ನಿಮ್ಮ ಪ್ರಾಜೆಕ್ಟ್ ಕ್ಲಿಕ್ ಆಗೋದಾದರೆ, ನಿಮ್ಮ ಪ್ರಾಜೆಕ್ಟಲ್ಲಿ ಲಾಭ ಇದ್ದರೆ, ನಿಮ್ಮ ಪ್ರಾಜೆಕ್ಟು ಬೇರೆಯವರಿಗೆ ಹೆಲ್ಪ್ ಆಗೋದಾದರೆ ತುಂಬ ಜನ ಹಣ ಹಾಕುವವರು ತುಂಬ ಜನ ಇದ್ದಾರೆ. ಬಟ್ ನಿಮ್ದು ಹತ್ರ ಏನಿರಬೇಕು? ಧೈರ್ಯ ಇರಬೇಕು. ಕರೆಕ್ಟ್. ನಿಮ್ಮ ಹತ್ರ ವಿಷನ್ ಇರಬೇಕು. ಕರೆಕ್ಟ್. ಪ್ರೊವಿಷನ್ ಕರೆಕ್ಟ್ ಬರ್ತದೆ. ಎಸ್. ಧೈರ್ಯ ಎಲ್ಲಿಂದ ಬರುತ್ತೆ ಸರ್? ಯಾಕಂದರೆ ಧೈರ್ಯ ಇರಬೇಕು ಅಂತ ಹೇಳ್ತೀರಿ. ಯಾಕಂದರೆ ನಾಟ್ ಅ ಜೋಕ್ ಅನ್ನುವಂಥದ್ದು ಬಹುಶಃ. ಯಾಕಂದರೆ ಇಷ್ಟು ದೊಡ್ಡದಾಗಿರುವಂತಹ ಉದ್ಯಮ, ಬಹಳಷ್ಟು ಜನರು ಅಲ್ಲಿ ಹೂಡಿಕೆ ಮಾಡ್ತಾರೆ ಅಂತ ಬಂದಾಗ ಅದನ್ನು ನಾವು ನಿಭಾಯಿಸಿಕೊಂಡು ಹೋಗಬೇಕು, ಪ್ರಾಫಿಟಲ್ಲಿ ಹೋಗಬೇಕು ಅಂತ ಬಂದಾಗ ಹೌ ಪಾಸಿಬಲ್ ಅಂತ ಪ್ರಶ್ನೆ ಬರುತ್ತೆ. ನೋಡಿ ಸರ್, ನಿಮ್ಮ ಥಾಟ್ ಕರೆಕ್ಟ್ ಇರಬೇಕು. ದೇವರ ದಯೆ ಬೇಕು. ಕರೆಕ್ಟ್. ದೇವರ ದಯೆ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಥಾಟ್ ಫಸ್ಟ್ ಒಳ್ಳೆಯಬೇಕು. ಓಕೆ. ದೇವರ
ದಯೆ ಬೇಕು. ಓಕೆ, ದೇವರ ದಯೆಯನ್ನು ನೀವು ಕೇಳಿದರೆ ಡೆಫಿನೆಟ್ಲಿ ನಿಮಗೆ ಧೈರ್ಯ ಬರ್ತದೆ. ಓಕೆ, ರೋಹನ್ ಅವರು ದೇವರ ಮೇಲೆ ಬಹಳಷ್ಟು ನಂಬಿಕೆ ಇದೆ. 100% ಯಶಸ್ಸಿನ ಹಿಂದೆ ಇರುವಂತದ್ದು ದೇವರು, ಹೌದು ಅಲ್ವಾ ಸರ್? ಸೊ ಹಾಗಾಗಿ ರೋಹನ್ ಅವರ ಬತ್ತಳಿಕೆಯಿಂದ ಮತ್ತೆ ಯಾವ ಬಾಣಗಳು ಬರುತ್ತೆ ಅನ್ನುವಂಥದ್ದು ಇನ್ನು ಮುಂದಕ್ಕೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ? ಸರ್, ನಮ್ಮ ಹತ್ರ ಈಗ 9 ಪ್ರಾಜೆಕ್ಟ್ ಉಂಟು. 9 ಪ್ರಾಜೆಕ್ಟ್ಗಳು? ಹೌದು. ನಮ್ದು ಈಗ ಒಂದು 3 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ನಮ್ದು ಈಗ ಒಂದು ಕದ್ರಿ ಕಮಲದಲ್ಲಿ ರೋಹನ್ ಹೈ ಕ್ರೆಸ್ಟ್ ಎಂದು ಉಂಟು, ಅದು ಕಂಪ್ಲೀಟ್ ಆಗಿದೆ. MG ರೋಡಲ್ಲಿ ರೋಹನ್ ಸಿಟಿ ಸ್ಕ್ವೇರ್ ಎಂದು ಉಂಟು, ಅದು ಕಂಪ್ಲೀಟ್ ಆಗಿದೆ, ಕಮರ್ಷಿಯಲ್ ಬಿಲ್ಡಿಂಗ್. ಹಾಗೆ ಒಂದು ಝೋರಿಯನ್ ಎಂದು ಇಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು, ಜಪ್ಪಿನಮಗರ, ಅದು ಸಹ ಕಂಪ್ಲೀಟ್ ಆಗಿದೆ. ಈಗ ನಮ್ಮ ಹತ್ರ 9 ಪ್ರಾಜೆಕ್ಟ್ ಉಂಟು ಸರ್. ರೋಹನ್ ಸ್ಕ್ವೇರ್ ಎಂದು ನಾಗೂರಿಯಲ್ಲಿ ಕಪಿತಾನಿಯದಲ್ಲಿ ಒಂದು ಪ್ರಾಜೆಕ್ಟ್ ಉಂಟು. ಅದರಲ್ಲಿ ಒಂದು ಹೈಯಟ್ ಹೋಟೆಲ್ ಬರ್ತದೆ, 300 ಅಪಾರ್ಟ್ಮೆಂಟ್, ಕಮರ್ಷಿಯಲ್ ಎಲ್ಲ ಉಂಟು. ಹಾಗೆಯೇ ಒಂದು ಮಾಲ್ ಕೆಲಸ. ಹಾಗೆಯೇ ರೋಹನ್ ಎಸ್ಟೇಟ್ ಕುಲ್ಶೇಖರ್ ಎಂದು ಒಂದು ಲೇಔಟ್ ಮಾಡ್ತಾ ಇದ್ದೀವಿ, ಪ್ಲಾಟೆಡ್ ಡೆವಲಪ್ಮೆಂಟ್. ಹಾಗೆ ಪಕ್ಷಿಗೆರೆಯಲ್ಲಿ ಸ್ವಲ್ಪ ಪ್ಲಾಟ್ ಉಂಟು, 5%. ಹಾಗೆ ಮುಕ್ಕದಲ್ಲಿ ಒಂದು ಲೇಔಟ್ ಮಾಡ್ತಾ ಇದ್ದೇವೆ, ಚಂದ ನದಿ ಬದಿಯಲ್ಲಿ. ಹಾಗೆಯೇ ಸುರತ್ಕಲಲ್ಲಿ ಒಂದು 2 ಲೇಔಟ್ ಉಂಟು. ಹಾಗೆ ಈಗ ಒಂದು ನಾವು ಹತ್ತಾವರದಲ್ಲಿ ಒಂದು ಜಾಗ ತೆಗೆದುಕೊಂಡು ಅಲ್ಲಿ ಸಹ ಲೇಔಟ್. ಹಾಗೆ ಬೋಂದೆಲಲ್ಲಿ, ಹಾಗೆ 9 ಪ್ರಾಜೆಕ್ಟ್ ಉಂಟು. 9 ಪ್ರಾಜೆಕ್ಟ್ಗಳಿವೆ ಈಗ? ಹೌದು. ಮತ್ತೆ ಒಂದು ಬಲ್ಮಠದಲ್ಲಿ ಒಂದು ನಾವು ಸ್ಟುಡಿಯೋ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ. ಹಾಗೆಯೇ ಒಂದು ಓಷನ್ ಪೋಲ್ ಹತ್ರ ಅದರ ಬ್ಯಾಕ್ ಸೈಡಲ್ಲಿ ಒಂದು ಶಾರದಾ ವಿದ್ಯಾಲಯ ಉಂಟಲ್ಲ, ಆ ಶಾಲೆ ಅದರ ಬದಿಯಲ್ಲಿ ಒಂದು ನಾವು ಸ್ಟುಡಿಯೋ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ. ಅದು ನಮ್ದೊಂದು ಹೊಸ ಟ್ರೆಂಡ್. ಮತ್ತೆ ಸ್ಟುಡಿಯೋ ಅಪಾರ್ಟ್ಮೆಂಟ್ ಯೋಜನೆ? ಹೌದು. ಮತ್ತೆ ಹೊಸ ಒಂದು ಪ್ಲಾನ್ ಅದು. ಹೇಗೆ ಸರ್, ಏನದು? ಅದಂದ್ರೆ ನಮಗೆ ಈಗ 400 ಸ್ಕ್ವೇರ್ ಫೀಟ್ದು ಚಿಕ್ಕ ಸ್ಟುಡಿಯೋ ಅಪಾರ್ಟ್ಮೆಂಟ್ ನನ್ನೊಂದು 40 ಲಕ್ಷ ಕೊಡುವ ಆಲೋಚನೆ. ಅವರು ಎಲ್ಲ ಫರ್ನಿಶ್ಡ್ ಆಗಿ ಎಲ್ಲ ಒಂದು 40-45 ಲ್ಯಾಕ್ಸ್ ಒಳಗೆ ಸ್ಟುಡಿಯೋ ಅಪಾರ್ಟ್ಮೆಂಟ್ ಕೊಡ್ತಾ ಇದ್ದೇವೆ. ಅವರಿಗೆ 25,000 ಬಾಡಿಗೆ ಸಹ ಕೊಡ್ತಾ ಇದ್ದೇವೆ. ಅದೊಂದು ನಮ್ದು ಸ್ಕೀಮ್. ಮಾರುದು ಮಾತ್ರ ಅಲ್ಲ, ಬಾಡಿಗೆ ಸಹ ಕೊಡ್ತೇವೆ ನಾವೇ, ಇನ್ವೆಸ್ಟ್ಮೆಂಟ್. ಹೌದು. ಹಾಗೆ ತುಂಬಾ ಪ್ರಾಜೆಕ್ಟ್ ಉಂಟು ಮುಂದಿನ ದಿನಗಳಲ್ಲಿ. ಹಾಗಾಗಿ ನಮಗೆ ಒಂದು ಅದರಲ್ಲಿ ರಿಯಲ್ ಎಸ್ಟೇಟ್ ನಮ್ದೊಂದು ಫ್ಯಾಷನ್, ನಮಗೆ ಅದರಲ್ಲಿ ಆಸಕ್ತಿ ಉಂಟು, ನಮಗೆ ಇಂಟ್ರೆಸ್ಟ್ ಉಂಟು. ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೇವೆ, ಜನರಿಗೆ ಒಂದು ಕೆಲಸ ಸಿಗ್ತದೆ. ರೋಹನ್ ಅವರು ಫಸ್ಟ್ ಟೈಮ್ ಈ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಬಂದಾಗ ಸರ್, ರಿಸ್ಕ್ ಅಂತ ಅನಿಸ್ಲಿಲ್ವಾ ಒಂದ್ಸಲ ನೋಡಿದಾಗ? ಅಂದರೆ ಭಾಳಷ್ಟು ದೊಡ್ಡ ದೊಡ್ಡ ಜನರು ಇದ್ದಾರೆ, ನಾನು ಕೂಡ ಅಲ್ಲಿ ಈಜ್ಬೇಕು, ಜಯಿಸಿದ್ದೀರಾ ಈಗ. ಆದರೆ ಎಲ್ಲೋ ಒಂದು ಕಡೆ ಸಣ್ಣ ರಿಸ್ಕ್ ಅಂತ ಆಗ್ಬೋದು ಅನ್ನುವಂಥದ್ದು ಎಲ್ಲೂ ಕೂಡ ಅನಿಸ್ಲಿಲ್ಲ ತಮಗೆ? ಸಾಲ್ಯನ್ರೆ, ನಾನೊಂದು ನಿಮ್ಗೆ ಹೇಳ್ತೇನೆ. ನೀವು ಬರುವಾಗ ಏನು ತಂದಿದ್ದೀರಿ? ಏನಿಲ್ಲ. ಎಸ್ ಸರ್. ಹೋಗುವಾಗ ಏನು ಕೊಂಡೋಗ್ತೀರಿ? ಏನಿಲ್ಲ ಸರ್, ಕೊಂಡೋಗುದಿಲ್ಲ. ಇಲ್ಲ ಸರ್. ಹಾಗಾಗಿ ನಡುವಿನಲ್ಲಿ ರಿಸ್ಕ್ ತೆಗೆಯೋದ್ರಲ್ಲಿ ಎಂತ ಉಂಟು? ಓಕೆ ಸರ್, ಓಕೆ, ಬ್ಯೂಟಿಫುಲ್. ತಗೊಳ್ಬೇಕಂತ ಹೇಳ್ತಾರೆ ರಿಸ್ಕ್ ತೆಗೆದುಕೊಳ್ಬೇಕು. ಓಕೆ, ಹೆಲ್ತಿ ರಿಸ್ಕ್ ತೆಗೆದುಕೊಳ್ಬೇಕು. ಹೆಲ್ತಿ ರಿಸ್ಕ್, ಓಕೆ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ನಾವು ಸೋತು ಹೋದ್ರೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಸೋತು ಹೋದ್ರೆ ಕಲಿಯಲಿಕ್ಕೆ ಸಿಗ್ತದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಈಗ ಇನ್ನು ಮುಂದಕ್ಕೆ ರೋಹನ್ ಸರ್, ಈಗ ಮುಂದೆ ನಮ್ಮ ಮಂಗಳೂರಿನಲ್ಲಿ ಈ ಲೇಔಟ್ ಟ್ರೆಂಡ್ ಅನ್ನೋದು ಸೃಷ್ಟಿ ಮಾಡಿರುವಂಥ ತಾವು ನಮ್ಮ ಮಂಗಳೂರಿನಲ್ಲಿ, ಬಹುಶಃ ನಂಗೆ ಗೊತ್ತಿರುವಂಥ ಪ್ರಕಾರ ಮುಂದಕ್ಕೆ ಲ್ಯಾಂಡ್ ಪರ್ಚೇಸ್ ಮಾಡುವಂಥದ್ದು, ಲ್ಯಾಂಡ್ ಬೇಕಾಗಿದೆಯಾ ರೋಹನ್ ಅವರಿಗೆ ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ? ಹೇಗೆ ಅದಕ್ಕೇನಾದರೂ ಸರ್ಚ್ ಮಾಡ್ತಾ ಇದ್ದೀರಾ? ನಾವು ಕಂಟಿನ್ಯೂಸ್ ವ್ಯಾಪಾರ ಮಾಡ್ತಾ ಇದ್ದೇವೆ. ನಾವು ಕಂಟಿನ್ಯೂಸ್ ಯಾರಿಗೆ ಮಾರಬೇಕಾದ್ರೆ, ಯಾರಿಗೂ ಲಿಟಿಗೇಷನ್ ಇದ್ದರೆ, ಯಾರಿಗೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಏನೋ ಪ್ರಾಪರ್ಟಿ ಸೇಲ್ ನಾವು ಬೈ ಮಾಡ್ತಾ ಇದ್ದೇವೆ ಸರ್. ಯಾರಾದರೂ ಒಳ್ಳೆ ಪ್ರಾಪರ್ಟಿ ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ, ಒಳ್ಳೆ ಪ್ರಾಪರ್ಟಿ ಇದ್ದರೆ ನಾವು ಬೈ ಮಾಡ್ತೀರಾ? ಓಕೆ. ರೋಹನ್ ಸಿಟಿಯಲ್ಲಿ ತಾವುಗಳು ಬಂದರೆ ಇಲ್ಲಿ ಫ್ಲ್ಯಾಟ್ಗಳನ್ನು ತೆಗೆದುಕೊಂಡ್ರೆ, ಕಮರ್ಷಿಯಲ್ ಔಟ್ಲೆಟ್ಗಳನ್ನು ಇಲ್ಲಿ ತೆಗೆದುಕೊಂಡ್ರೆ ತಾವುಗಳು ಖುಷಿಯಾಗಿರ್ತೀರಾ, ಅಥವಾ ತಮ್ಗಳಿಗೆ ಇದು ಯಾವುದೇ ರೀತಿಯ ಮೋಸ ಆಗಲ್ಲ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಹೇಳ್ತೀರಾ ಸರ್? ನೋಡಿ, ಫಸ್ಟ್ ಆಫ್ ಆಲ್ ನಮ್ಮದು ಕನ್ಸ್ಟ್ರಕ್ಷನ್ ಆಲ್ರೆಡಿ ಸ್ಟಾರ್ಟೆಡ್. ಎಸ್. ಆನ್ ರೈಟ್ ಟೈಮಲ್ಲಿ ಎಲ್ಲ ಪ್ರಾಜೆಕ್ಟ್ಗಳನ್ನು ನಾವು ರೈಟ್ ಟೈಮಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. ಓಕೆ. ಒಳ್ಳೆಯ ಕ್ವಾಲಿಟಿಯನ್ನು ಕೊಡ್ತಾ ಇದ್ದೇವೆ. ಈ ಪ್ರಾಜೆಕ್ಟ್ ಒಂದು ವಿಶಿಷ್ಟತೆ ಏನೆಂದರೆ ಎಲ್ಲದಕ್ಕೂ ಹತ್ತಿರದಲ್ಲಿ ಉಂಟು. ಫೈನಲಿ ನಿಮ್ಗೆ ಈಗ ಒಂದು ಪ್ರಾಜೆಕ್ಟ್ ತೆಗೆದ ಮೇಲೆ ನಾಳೆ ರೆಂಟಿಗೆ ಕೊಡಬೇಕಾದ್ರೆ, ರೆಂಟಲ್ ಇನ್ಕಮ್ ಬೇಕಾದರೆ ರೆಂಟಲ್ ಸಿಗ್ತದೆ. ಎಲ್ಲದಕ್ಕೂ ಹತ್ತಿರದಲ್ಲಿ ಉಂಟು. ಪುನೊಂದು ಸಾರಿ ಹೇಳ್ತೇನೆ ನಾನು, ಎಲ್ಲ ಕನ್ವೀನಿಯೆಂಟ್ ಪ್ಲೇಸ್. ಮತ್ತೆ ಏನಂದರೆ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಸೋಲುವುದೇ ಇಲ್ಲ. ಇದರಲ್ಲಿ ಬೇಸ್ಮೆಂಟು ಮಾಡಲಿಲ್ಲ ನಾವು, ಮತ್ತೆ ಏನು ಮೈನಸೇ ಇಲ್ಲ, ಎಲ್ಲ ಪ್ಲಸ್ ಪಾಯಿಂಟೇ. ನೀವು ಒಂದು ನೋಡಬೇಕು, ಇನ್ವೆಸ್ಟ್ಮೆಂಟ್ ಮಾಡುವಾಗ ಏನು ರಿಸ್ಕ್ ಉಂಟು, ಎಂಥ ರಿಸ್ಕು ಇಲ್ಲ. ಇಟ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್. ಎಲ್ಲದಕ್ಕೂ ಹತ್ತಿರ ಉಂಟು, ಫ್ಲೆಕ್ಸಿಬಲ್ ಸ್ಕೀಮ್ಸ್ ಉಂಟು. ಮತ್ತೆ ಒಂದೇ ಸೂರಿನಡಿನಲ್ಲಿ ಎಲ್ಲವೂ ಇರಲ್ಲ. ಕರೆಕ್ಟ್. ಹೌದು. ಇದರಲ್ಲಿ ಎಲ್ಲ ಉಂಟಲ್ಲ. ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳೋದು ಇಷ್ಟೇ, ಬೈ ಮಾಡಿ,
ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ, ಮತ್ತೆ ನಾನು ತೆಗೆದುಕೊಳ್ಬೇಕಿತ್ತು ಒಳ್ಳೆ ಇತ್ತು. ಈಗ ನಮ್ಮ ರೋಹನ್ ಸ್ಕ್ವೇರ್ ಅಲ್ಲಿ ತುಂಬಾ ಜನ ಹೇಳ್ತಾರೆ, ನಾವು 42 ಲಕ್ಷಕ್ಕೆ ಫ್ಲಾಟ್ ಮಾರಿದ್ದು, ಈಗ ಹೇಳ್ತಾರೆ ಈಗ 75 ಲಕ್ಷ ರೂಪಾಯಿ. ಓಕೆ, ಅವಾಗ ಹೇಳ್ತಿದ್ರು ನಾನು ಹಾಗೆ ಇದನ್ನು ಸಹ ಇನ್ನೊಂದು 2 ವರ್ಷ ನಂತರ ಇದರ ಸಹ ಹಾಗೆ ಹೇಳ್ತಾರೆ. ಕರೆಕ್ಟ್. ಆಸ್ ಎ ರಿಯಲ್ ಎಸ್ಟೇಟ್ ಯಾಕೆ ಹೇಳಿದ್ರೆ ಪ್ರೈಸ್ ಮೇಲೆ ಹೋಗ್ತದಲ್ಲ, ಕೆಳಗೆ ಬರುವುದಿಲ್ಲ. ಈ ಉಕ್ಕಿನ ಸ್ಟೀಲ್ ಪ್ರೈಸ್ ಆಗಲಿ, ಸಿಮೆಂಟ್ ಪ್ರೈಸ್ ಆಗಲಿ, ಆರ್ ಎಗ್ರಿಕೇಟ್ಸ್ ಪ್ರೈಸ್ ಆಗಲಿ, ಅದು ಮೇಲೆ ಹೋಗ್ತದೆ, ಕೆಳಗೆ ಬರಲ್ಲ. ಕರೆಕ್ಟ್. ಹಾಗಾಗಿ ಪ್ರೈಸ್ ಮೇಲೆ ಹೋಗ್ತದೆ, ಇದರ ಬೆನಿಫಿಟ್ ಆಗ್ತದೆ. ನಾನು 94 ಅಲ್ಲಿ ರಿಯಲ್ ಎಸ್ಟೇಟ್ ಶಿವಬಾಗಲ್ಲಿ ಒಂದು ಫ್ಲಾಟ್ ಮಾರಿದ್ದೇನೆ 400 ರೂಪಾಯಿಗೆ. 400 ರೂಪಾಯಿಗೆ? ಹೌದು, ಸ್ಕ್ವೇರ್ ಫೀಟಿಗೆ. ಈಗ ಅದು ಸೆಕೆಂಡ್ ಹ್ಯಾಂಡ್ ಫ್ಲಾಟಿಗೆ 4000, ಹೊಸ ಫ್ಲಾಟಿಗೆ 8000. ಇದೊಂದು ನಾನು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ ಜನರಿಗೆ ಒಂದು ಐಡಿಯಾ ಕೊಡೋದು. ಕರೆಕ್ಟ್. ಈಗ 1 ವಾರಗಳಲ್ಲಿ ಮತ್ತೊಂದು ಆಫರ್ ಕೂಡ ಕೊನೆ ಆಗ್ತದೆ ಅಂತ ನಾವು ಹೇಳಿದ್ವಿ ಈಗಾಗಲೇ ಅಲ್ವಾ ಸರ್? ಹಾಗಾಗಿ ಓಕೆ ಬಹಳಷ್ಟು ಸೌಂಡ್ ಮಾಡ್ತಾ ಇರೋದು ರೋಹನ್ ಸಿಟಿಯ ಬಗ್ಗೆ, ಬಹಳಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ ಸರ್. ಆದರೆ ಈಗ ಬರುವಂಥ ಪ್ರಶ್ನೆ, ಈ ಒಂದು ಪ್ರಾಜೆಕ್ಟ್ ಯಾವಾಗ ಸಂಪೂರ್ಣಗೊಳ್ಳುತ್ತೆ, ಜೊತೆಗೆ ಫ್ಲಾಟ್ಗಳು, ಜೊತೆಗೆ ಕಮರ್ಷಿಯಲ್ ಔಟ್ಲೆಟ್ಗಳು ಯಾವಾಗ ಗ್ರಾಹಕರಿಗೆ ತಾವುಗಳು ಹಸ್ತಾಂತರ ಮಾಡ್ತೀರಾ ಅನ್ನೋದು ಈ ಒಂದು ಪ್ರಶ್ನೆ ಎಲ್ಲವೂ ಕೂಡ ಮಾತಾಡಿದ ಮೇಲೆ ಏನು ಹೇಳ್ತೀರಾ ಸರ್? ನೋಡಿ ಸರ್, ನಾವು ಆಲ್ರೆಡಿ ಈಗ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಇವಾಗ ತಾನೆ. ಹೌದು. ನಾವು ಆಲ್ರೆಡಿ 6 ತಿಂಗಳಿಂದ ಕೆಲಸ ಶುರು ಮಾಡಿ ನಮ್ಮದು ಫೌಂಡೇಶನ್ ಆಗಿ ನಾವು ಸೆಕೆಂಡ್ ಸ್ಲ್ಯಾಬ್ ಕೆಲಸ ಆಗ್ತಾ ಉಂಟು. ಓಕೆ. ನಾವು 2025 ಡಿಸೆಂಬರ್ಗೆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡ್ತೀವಿ. 25 ಅಂದರೆ ಈಗ 3 ವರ್ಷಗಳು 23 to 25 ಈಗ 23, 24, 25 3 ವರ್ಷ ಡಿಸೆಂಬರ್ಗೆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡ್ತೀವಿ. ಓಕೆ. ಹಾಗೆ 2025 ಡಿಸೆಂಬರ್ನಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಆವಾಗ ರೋಹನ್ ಸಿಟಿಯಲ್ಲಿ ಫ್ಲ್ಯಾಟ್ ತೆಗೆದುಕೊಂಡವರಿಗೆ, ಜೊತೆಗೆ ಕಮರ್ಷಿಯಲ್ ಔಟ್ಲೆಟ್ಗಳನ್ನು ತೆಗೆದುಕೊಂಡವರಿಗೆ ಹಸ್ತಾಂತರಿಸುವಂಥ ಕೆಲಸ ಆಗುತ್ತೆ. ಇವಾಗ ತಾವುಗಳು ಬುಕ್ ಮಾಡಿಲ್ಲ ಅಂತ ಬಂದಾಗ ಆ ಸಂದರ್ಭ, ಆ ಒಂದು ಯೋಜನೆಗಳನ್ನು ನೋಡಿ ಬೇಸರ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅನ್ನೋದನ್ನು ನೇರವಾಗಿ ಹೇಳ್ತೀರಾ ಅಲ್ವಾ ಸರ್? ನಿಜ. ಓಕೆ, ಇದು ರೋಹನ್ ಸಿಟಿ, ಮಂಗಳೂರಿನ ಸ್ಮಾರ್ಟ್ ಸಿಟಿಯಲ್ಲಿ ಸದ್ದು ಮಾಡ್ತಾ ಇರುವಂತಹ ಒಂದು ಅತ್ಯದ್ಭುತವಾಗಿರುವಂಥ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಕ್ರಾಂತಿಯನ್ನು ಸೃಷ್ಟಿ ಮಾಡಿರುವಂತಹ ರೋಹನ್ ಮೊಂಟೇರೋ ಅವರ ಹೊಸ ಯೋಜನೆ. ಆ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ನಾವು ಮಾತನಾಡಿದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ. ರೋಹನ್ ಮೊಂಟೇರೋ ಅವರು ಬಂದಾಗ ಬಹಳಷ್ಟು ಒಂದು ಯಶಸ್ವಿಯಾಗಿರುವಂತಹ ಉದ್ಯಮಿ, ಜೊತೆಗೆ ಜೀವನದಲ್ಲಿ ಚಾಲೆಂಜ್ಗಳನ್ನು ಸ್ವೀಕಾರ ಮಾಡಿ ಗೆದ್ದಂತಹ ವ್ಯಕ್ತಿ, ಇವೆಲ್ಲದರ ಜೊತೆಗೆ ಯುವಕರಾಗಿ ಅದಷ್ಟು ಯುವಕರಿಗೆ ಸ್ಫೂರ್ತಿಯಾಗಿರುವಂತಹ ವ್ಯಕ್ತಿ. ಕೊನೆಯದಾಗಿ ಈ ಸಂದರ್ಭ ಸರ್, ಯುವಕರಿಗೂ ಕೂಡ ಒಂದು ಸಂದೇಶ ಬೇಕು, ಜೊತೆಗೆ ಎಲ್ಲ ಗ್ರಾಹಕರಿಗೆ, ನಮ್ಮ ವಾಹಿನಿಯ ವೀಕ್ಷಕರಿಗೆ, ಜೊತೆಗೆ ಭಾಳಷ್ಟು ಜನರಿಗೆ ಒಂದು ಜೀವನದಲ್ಲಿ ತಮ್ಮದೇ ಆಗಿರುವಂತಹ ಒಂದು ಓನ್ ಮನೆ ಮಾಡಬೇಕು ಅನ್ನುವಂಥ ಆಸೆ ಇದೆ. ಮಧ್ಯಮ ವರ್ಗದವರಿಗೆ ಬಹಳಷ್ಟು ಕಷ್ಟ. ಅದನ್ನು ನಿಮ್ಮಲ್ಲೇ ನಾನು ಕೇಳ್ತಾ ಇದ್ದೇನೆ ಅಂತ ಬಂದಾಗ ಮಧ್ಯಮ ವರ್ಗದವರಿಗೆ ಬಹಳಷ್ಟು ಬಾರಿ ತಾವು ಒಳ್ಳೆಯ ಪ್ರಿಫರೆನ್ಸ್ಗಳನ್ನು ಕೊಟ್ಟವರು ತಾವು. ದ್ಯಾಟ್ಸ್ ವೈ ಏನು ಹೇಳ್ತಾರೆ ಸರ್? ನೋಡಿ ಸರ್, ನಾನು ನಿಮ್ಮ ವಾಹಿನಿ ಮುಖಾಂತರ ಎಲ್ಲ ಗ್ರಾಹಕರಿಗೆ ನಾನು ಹೇಳೋದಿಷ್ಟೇ, ಇದೊಂದು ಒಳ್ಳೆಯ ಪ್ರಾಜೆಕ್ಟ್. ನಾನು ನನಗೋಸ್ಕರ ಹೇಳ್ತಾ ಇಲ್ಲ, ಕರೆಕ್ಟ್, ನಾನು ಬಯ್ಯರ್ ದೃಷ್ಟಿಯಿಂದ ಇಟ್ಕೊಂಡು ನಾನು ಹೇಳೋದು ಇದೊಂದು ಒಳ್ಳೆಯ ಪ್ರಾಜೆಕ್ಟ್. ಕರೆಕ್ಟ್. ಇದರಲ್ಲಿ ನೀವು ನಿಲ್ಲುವುದಕ್ಕಾಗಲಿ, ಇನ್ವೆಸ್ಟ್ಮೆಂಟ್ಗಾಗಲಿ ಇದೊಂದು ಒಳ್ಳೆಯ ಪ್ರಾಜೆಕ್ಟ್. ನೀವು ಇದನ್ನು ಇನ್ವೆಸ್ಟ್ ಮಾಡಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ನಿಮಗೆ ಒಂದು ವೇಳೆ ನಾಳೆ ಮನೆ ಬೇಡ ಆದರೂ ಇನ್ವೆಸ್ಟ್ ಮಾಡಿದರೂ ಇದರಲ್ಲಿ ಲಾಭ ಬರ್ತದೆ, ರೆಂಟಲ್ ಇನ್ಕಮು ಬರ್ತದೆ. ಅದು ಇಲ್ಲದಿದ್ದರೆ ನೀವು ಸೇಲ್ಸ ನಾವು ಮಾಡಿ ಕೊಡ್ತೇವೆ. ನಮ್ಮ ಹತ್ರ ಬೈಬ್ಯಾಕ್ ಸ್ಕೀಮ್ ಸಹ ಉಂಟು. ಯಾಕೆ ಬೈಬ್ಯಾಕ್ ಸ್ಕೀಮ್ ಅಂದರೆ ನಾವೇನು ಒಳ್ಳೆಯ ಲೊಕೇಶನ್ ಅಲ್ಲಿ ಕಟ್ತಾ ಇದ್ದೇವೆ. ನಾವು 30 ವರ್ಷದಿಂದ ಈ ರಿಯಲ್ ಎಸ್ಟೇಟ್ ಅನ್ನು ನೋಡ್ತಾ ಬಂದಿದ್ದೇವೆ. ಹಾಗಾಗಿ ಎಲ್ಲಿ ಲಾಸ್ ಇಲ್ಲ, ಇದರಲ್ಲಿ ಎಲ್ಲವೂ ಲಾಭವೇ. ಯಾರು ಮಣ್ಣಿಗೆ ಹಣ ಹಾಕಿದ್ದಾರೆ ಅವರೆಲ್ಲರೂ ಹಣ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಲಾಸ್ ಎಂದಿಲ್ಲ. ಹಾಗಾಗಿ ನಾನು ಎಲ್ಲ ಗ್ರಾಹಕರಿಗೆ ನಿಮ್ಮ ವಾಹಿನಿ ಮುಖಾಂತರ ನೀವು ಬೈ ಮಾಡಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ನಂಬರ್ 1. ಯುವಕರಿಗೆ ವಿಷನ್ ಇಡಿ, ನಿಮಗೆ ಪ್ರೊವಿಷನ್ ಬರ್ತದೆ, ಧೈರ್ಯದಿಂದ ಮುನ್ನಡೀರಿ. ಎಸ್ ಸರ್. ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಅತ್ಯಂತ ಪರಿಶ್ರಮದಿಂದ, ಶ್ರದ್ಧೆಯಿಂದ ಪ್ರೀತಿಸಿ ಈ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿ ರೋಹನ್ ಮೊಂಟೇರೋ ಅವರ ರೋಹನ್ ಕಾರ್ಪೊರೇಷನ್ನ ಹೊಸ ಯೋಜನೆ, ನಮ್ಮ ಮಂಗಳೂರಿನ ಸ್ಮಾರ್ಟ್ ಸಿಟಿಯಲ್ಲಿ ಗಮನ ಸೆಳೀತಾ ಇರುವಂತಹ ರೋಹನ್ ಸಿಟಿ ಅನ್ನುವಂತಹ ಒಂದು ಯೋಜನೆ. ಈಗಾಗಲೇ ಬಹಳಷ್ಟು ಯೋಜನೆಗಳನ್ನು ಮಾಡಿದರು, 25 ಪ್ರಾಜೆಕ್ಟ್ಗಳು, ಜೊತೆಗೆ 15 ಲೇಔಟ್ಗಳು, ಇವೆಲ್ಲದರ ಜೊತೆಗೆ 30 ವರ್ಷಗಳ ಸುದೀರ್ಘವಾಗಿರುವಂತಹ ಒಂದು ರಿಯಲ್ ಎಸ್ಟೇಟ್ ಉದ್ಯಮದ ಜರ್ನಿ, ಇವೆಲ್ಲದರ ಜೊತೆಗೆ ಯಶಸ್ವಿಯಾಗಿರುವಂತಹ ಉತ್ತಮ ಗುಣಮಟ್ಟದ ಗ್ರಾಹಕರ ಸೇವೆ, ಇವೆಲ್ಲದೂ ಕೂಡ ರೋಹನ್ ಕಾರ್ಪೊರೇಷನ್ನ ರೋಹನ್ ಮೊಂಟೇರೋ ಅವರ ಸಾಧನೆಗಳು. ಇವೆಲ್ಲದರ ಜೊತೆಗೆ ರೋಹನ್ ಸಿಟಿ ಈಗಾಗಲೇ ಬಿಜೈನಲ್ಲಿ ನಿರ್ಮಾಣವಾಗ್ತಾ ಇದೆ.
ಕನಸಿನ ಮನೆ ತೆಗೆದುಕೊಳ್ಬೇಕು ಅಥವಾ ಮಧ್ಯಮ ವರ್ಗದವರು ಕೈಗೆಟಕುವ ದರದಲ್ಲಿ ಮನೆ ಬೇಕು ಅಂತ ಬಂದಾಗ, ತಮ್ಮ ಕನಸಿನ ಮನೆ ಬೇಕು ಅಂತ ಬಂದಾಗ ತಮ್ಗಳಿಗೆ ಒಂದು ಉಪಯೋಗ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ. ಜೊತೆಗೆ ಇವೆಲ್ಲದರ ಜೊತೆಗೆ ರೋಹನ್ ಮೊಂಟೇರೋ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಬಂದಾಗ ಅದೆಷ್ಟು ಯುವಕರಿಗೆ ಸ್ಫೂರ್ತಿಯೂ ಕೂಡ ಹೌದು. ಚಾಲೆಂಜ್ಗಳನ್ನು ತೆಗೆದುಕೊಳ್ಳಿ, ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ ಅನ್ನುವಂಥ ಅವರ ಧ್ಯೇಯ ವಾಕ್ಯ. ಆ್ಯಂಡ್ ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸಾಲಿಯನ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ರೋಹನ್ ಕಾರ್ಪೊರೇಷನ್ನ ರೋಹನ್ ಮೊಂಟೇರೋ ಅವರ ಜೊತೆ ಮಾತುಕತೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.